ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾದಂಥ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಮಿಗಿಲಾಗಿ ಇವತ್ತಿನ ದಿನ ಕರಾವಳಿ ಭಾಗಕ್ಕೆ ಬಹಳಷ್ಟು ಬೇಸರ ತಂದಿರುವಂತಹ ದಿನ, ಬಹಳಷ್ಟು ನೋವಿನ ದಿನ, ಮರಣದ ಸುದ್ದಿಗಳಿಂದ ಬೇಸತ್ತಿರುವಂತಹ ಕರಾವಳಿ ಭಾಗ ಇವತ್ತಿನ ದಿನ. ಯಾಕಂದರೆ ಬೆಳಗ್ಗೆಯಿಂದಲೇ, ಇವತ್ತು ಮುಂಜಾನೆಯಿಂದಲೇ ಒಂದು ಸುದ್ದಿ ಬರಸಿಡಿಲಿನಂತೆ ಕರಾವಳಿ ಭಾಗದ ಜನರ ಕಿವಿಗೆ ಬಂದು ಅಪ್ಪಳಿಸುತ್ತೆ. ಪ್ರತಿ ಬಾರಿಯೂ ಕೂಡ ಮಳೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಇಂತಹ ಘಟನೆಗಳು, ಇಂತಹ ದುರ್ಘಟನೆಗಳು ನಡಿಬಾರ್ದು ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಕರಾವಳಿ ಭಾಗದ ಜನರು ದೇವರ ಹತ್ರ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು. ಆದರೆ ಪ್ರತಿ ವರ್ಷ ಮಳೆ ಬಂದಾಗ ಇಂತಹ ಲ್ಯಾಂಡ್ ಸ್ಲೈಡ್ಗಳು, ಇಂತಹ ಗುಡ್ಡ ಕುಸಿತಗಳು, ಇಂತಹ ತಡೆಗೋಡೆ ಮನೆ ಕುಸಿದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದು ಜೀವಹಾನಿ, ಪ್ರಾಣಹಾನಿ ಆಗಿರುವಂತಹ ಘಟನೆಗಳ ನಡುವೆ ಇವತ್ತು ಬೆಳಿಗ್ಗೆಯಿಂದ ಒಂದು ಸುದ್ದಿ ಬಹಳಷ್ಟು ನೋವನ್ನು ತಂದಿರುವಂಥದ್ದು. ಇದಕ್ಕೆಲ್ಲ ಮಿಗಿಲಾಗಿ ನಾವು ತಾಯಿಯನ್ನು ದೇವರು ಅಂತ ಕರಿತೀವಿ. ಅಮ್ಮ ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಾಣುವಂತಹ ಶಕ್ತಿ ದೇವರು ಅನ್ನುವಂತಹ ಮಾತನ್ನು ನಾವು ಹೇಳ್ತೀವಿ. 100ಕ್ಕೆ 100 ತಾಯಿ ಅನ್ನುವಂಥದ್ದು ದೊಡ್ಡ ಶಕ್ತಿ, ದೊಡ್ಡ ದೇವರು. ಯಾಕಂತ ಬಂದಾಗ ಇವತ್ತಿನ ಒಂದು ಘಟನೆ ಅದನ್ನು ಸಂಪೂರ್ಣವಾಗಿ ಪ್ರೂವ್ ಮಾಡುತ್ತೆ. ಯಾವ ರೀತಿ ಇರುತ್ತೆ ಅಂತ ಬಂದಾಗ, ತನ್ನ ಕಣ್ಣ ಮುಂದೆ 2 ಮಕ್ಕಳು ಮನೆ ಕುಸಿತದಿಂದ ನೆಲಕ್ಕಪ್ಪಳಿಸಿದ್ದಾರೆ. ಈ ಕಡೆ ತಾಯಿಯ ಪ್ರಾಣವೂ ಕೂಡ ಹೋಗುವಂತಹ ಪರಿಸ್ಥಿತಿ ಇದೆ. ಆದರೆ ನನ್ನ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ, ನನ್ನ ಮಕ್ಕಳು ಬದುಕಿ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿದಪ್ಪಿಕೊಂಡು ತನ್ನ ಪುಟ್ಟ ಮಕ್ಕಳನ್ನು ತಾಯಿ ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೀವನ್ಮರಣದ ಜೊತೆ ಹೋರಾಟ ಮಾಡಿದಂತಹ 9 ಗಂಟೆಗಳ ಕಾಲ ಹೋರಾಟ ಮಾಡಿದಂತಹ ದೃಶ್ಯ ನೋಡಿದಾಗ ಇವತ್ತು ಕರಾವಳಿ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದೇವರು ಯಾಕೆ ಇಷ್ಟು ಕ್ರೂರಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಈ ಒಂದು ಪ್ರಕರಣ ಹುಟ್ಟು ಹಾಕಿದೆ. 2 ಮಕ್ಕಳು ಕಣ್ಣ ಮುಂದೆ ಸಾವನ್ನಪ್ತಾರೆ ಅಂತ ಬಂದಾಗ ಆ ತಾಯಿಗೆ ಏನಾಗಲಿಕ್ಕಿಲ್ಲ ಅನ್ನುವಂತಹ ಪ್ರಶ್ನೆ. ಇವೆಲ್ಲರ ಜೊತೆಗೆ ಆ ತಾಯಿಯ ಮೇಲೆ ಆ ಮನೆಯ ಗೋಡೆಯ ಅವಶೇಷಗಳು ಒಂದರ ಮೇಲೊಂದರಂತೆ ಬಿದ್ದಿದೆ. ಆದರೂ ಕೂಡ ಆ ತಾಯಿ ತನ್ನ ಮಕ್ಕಳನ್ನು ಬದುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಂಥ ಹೋರಾಟ. ಇವೆಲ್ಲದರ ಜೊತೆಗೆ ಮತ್ತೊಂದು ಘಟನೆ ಇವತ್ತು ಬೆಳ್ಮ ಗ್ರಾಮದಲ್ಲೂ ಕೂಡ ನಡೆದಿದೆ. ಅಲ್ಲಿ 10 ವರ್ಷದ ಬಾಲಕಿ ದಾರುಣವಾಗಿರುವಂತಹ ಅಂತ್ಯವನ್ನು ಕಾಣ್ತಾರೆ. ಒಟ್ಟಿನಲ್ಲಿ ಇವತ್ತಿನ ದಿನ ಏನಿದೆ ನೋಡಿ, ಕರಾಳವಾಗಿರುವಂತಹ ಶುಕ್ರವಾರ ಕರಾವಳಿ ಭಾಗಕ್ಕೆ ಸಾಲು ಸಾವಿನ ಸುದ್ದಿ. ಅದರಲ್ಲೂ ಕೂಡ ಜೀವನ್ಮರಣದ ಹೋರಾಟ ನಡೆಸಿದಂತಹ ಮುದ್ದಾದ ಪುಟ್ಟ ಮಕ್ಕಳು ಬಲಿಯಾಗಿದ್ದಾರೆ. ಕರಾವಳಿಯಲ್ಲಿ ಈ ಬಾರಿಯ ಮುಂಗಾರು ಮಳೆ ಅಕ್ಷರಶಃ ಮರಣ ಮಳೆಯಾಗಿ ಹೋಗಿದೆ. ಏನಾಗಿದೆ ಎಲ್ಲ ವಿಚಾರದ ಬಗ್ಗೆ ನಾವು ಅಪ್ಡೇಟ್ಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ.
ಇವತ್ತು ಮುಂಜಾನೆಯ ಹೊತ್ತಿನಲ್ಲಿ ಕರಾವಳಿಯಲ್ಲಿ ಈ ಬಾರಿಯ ಮುಂಗಾರು ಮಳೆ ಅಕ್ಷರಶಃ ಮರಣ ಮಳೆಯಾಗಿ ಹೋಗಿದೆ. ಯಾಕಂದರೆ ಈ ಒಂದು ದಾರುಣ ಘಟನೆ ಯಾವತ್ತೂ ಕೂಡ ಕರಾವಳಿ ಭಾಗ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಂತಹ ಘಟನೆ ಇವತ್ತು ನಡೆದಿದೆ. ವಿಧಿ ಯಾಕಿಷ್ಟು ಕ್ರೂರಿ ಅಥವಾ ದೇವರು ಯಾಕೆ ಹೀಗೆ ಮಾಡ್ತಾನೆ ಅನ್ನುವಂತಹ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಇಂತಹ ದುರ್ಘಟನೆಗಳು ನಮ್ಮನ್ನು ಪ್ರಶ್ನೆ ಮಾಡುವಂತೆ ಮಾಡುತ್ತೆ. ಯಾಕಂದರೆ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ಮುಂದಕ್ಕೆ ತೋರಿಸ್ತೀನಿ. ತಾಯಿಯ ಕಣ್ಣ ಮುಂದೆ ಪುಟ್ಟ ಮಕ್ಕಳು ತನ್ನ ಕಣ್ಣ ಮುಂದೆ ಆಡಿ ಬೆಳೆದಂತಹ ಪುಟ್ಟ ಮಕ್ಕಳು ಸಾವನ್ನಪ್ಪಿದಂತಹ ಸಂದರ್ಭ ನೋಡಿದಾಗ ಒಂದು ಕಡೆ 3 ವರ್ಷದ ಪುಟ್ಟ ಮಗು, ಇನ್ನೊಂದು ಕಡೆ 1.5 ವರ್ಷದ ಪುಟ್ಟ ಮಗು ಕಣ್ಣ ಮುಂದೆ ಸಾವನ್ನಪ್ತಾರೆ ಅಂತ ಬಂದಾಗ ಆ ತಾಯಿಗೆ ಹೇಗಾಗಬೇಡ. ಇಂತಹ ಘಟನೆಗಳು ಇವತ್ತು ನಡೆದಿರುವಂಥದ್ದು. ಇವೆಲ್ಲದರ ಜೊತೆಗೆ ಮತ್ತೊಂದು ಕಡೆ ಪುಟ್ಟ ಬಾಲಕಿ 10 ವರ್ಷದ ಪುಟ್ಟ ಬಾಲಕಿಯು ಕೂಡ ಸಾವನ್ನಪ್ಪಿರುವಂತಹ ದುರ್ಘಟನೆ ಇವತ್ತು ನಡೆದಿರುವಂಥದ್ದು. ಅಷ್ಟಕ್ಕೂ ಕೂಡ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು ಇವತ್ತು ಮೊಂಟೆ ಪದವಿನಲ್ಲಿ, ಉಳ್ಳಾಲ ಭಾಗದ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ದುರ್ಘಟನೆ. ಕರಾವಳಿಯಲ್ಲಿ ಅಕ್ಷರಶಃ ಮಳೆ ರೌದ್ರ ನರ್ತನವನ್ನು ಮಾಡಿದೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದರೆ ಅಂತಹ ಪ್ರಾಣ ಹಾನಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಂಭದ್ರೋಣ ಮಳೆ, ಮುಂಗಾರು ಮಳೆ ಅಕ್ಷರಶಃ ಮರಣ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಅಂತ ಬಂದಾಗ ಕರಾವಳಿ ಭಾಗದ ಜನರು ಭಯ ಪಡುವಂಥದ್ದು ಈ ಒಂದು ವಿಚಾರಕ್ಕೋಸ್ಕರ. ಯಾಕಂದರೆ ಇಲ್ಲಿ ಆಗ್ತಾ ಇರುವಂತಹ ಕಡಲ್ಕೊರೆತ, ಇಲ್ಲಿ ಆಗ್ತಾ ಇರುವಂತಹ ಲ್ಯಾಂಡ್ಸ್ಲೈಡ್ಗಳು, ಗುಡ್ಡ ಕುಸಿತ, ಇದು ಬಹಳಷ್ಟು ಸಾವು ನೋವುಗಳನ್ನು ತಂದು ಇಡುತ್ತೆ ಪ್ರತಿ ಬಾರಿಯೂ ಕೂಡ. ಕರಾವಳಿಯಲ್ಲಿ ಕರುಳು ಹಿಂಡುವಂತಹ ಮೊಂಟೆ ಪದವು ಗುಡ್ಡ ಕುಸಿತದ ಭಯಾನಕ ದೃಶ್ಯಗಳು ಎಂಥವರನ್ನು ಕೂಡ ಈ ಒಂದು ದೃಶ್ಯವನ್ನು ನೋಡಿದಾಗ ಯಾಕೆ ಹೀಗಾಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಕೇಳುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಮನುಷ್ಯನ ಸ್ವಾರ್ಥ, ಪ್ರಕೃತಿಯ ಕೋಪ, ಮುನಿಸು ಎಲ್ಲವೂ ಕೂಡ ಇಂತಹ ದುರಂತಗಳಿಗೆ ಕಾರಣ ಅನ್ನುವಂಥದ್ದು ನಮ್ಗಳಿಗೆ ಗೊತ್ತಿದ್ರೂ ಕೂಡ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದೇ ಬಹಳ ದೊಡ್ಡ ಪ್ರಶ್ನೆ. ಕರುಳು ಹಿಂಡುವ ಮೊಂಟೆ ಪದವು ಗುಡ್ಡ ಕುಸಿತದ ಭಯಾನಕ ದೃಶ್ಯಗಳು. 6 ಮಂದಿ ಇದ್ದಂತಹ ಕುಟುಂಬದ ಮನೆ ಮೇಲೆ ಗುಡ್ಡ ಕುಸಿತು ಭಾರಿ ಅನಾಹುತ ಸಂಭವಿಸಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. 6 ಜನ ಇರುವಂತಹ ಸುಂದರವಾಗಿರುವಂತಹ ನೆಮ್ಮದಿ ತುಂಬಿರುವಂತಹ ಕುಟುಂಬ ಅದು. ಮೊಂಟೆ ಪದವಿನಲ್ಲಿ ವಾಸಿಸ್ತಾ ಇರುವಂತಹ ಕುಟುಂಬ ಅದು. ಆದರೆ ಆ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಅಥವಾ ದೇವರಿಗೆ ಅದೇನೋ ಆಯ್ತೋ ಗೊತ್ತಿಲ್ಲ. 6 ಮಂದಿ ಇದ್ದಂತಹ ಪುಟ್ಟ ಕುಟುಂಬದ ಮೇಲೆ ಇವತ್ತು ಕರಾಳವಾಗಿರುವಂತಹ ಶುಕ್ರವಾರದ ಛಾಯೆ ಇವತ್ತಾಗಿದೆ. ಯಾಕಂದರೆ 6 ಮಂದಿ, ಒಂದು ಕಡೆ ಕಾಂತಪ್ಪ ಪೂಜಾರಿ ಅವರು, ಜೊತೆಗೆ ಕಾಂತಪ್ಪ ಪೂಜಾರಿಯವರ ಪತ್ನಿ ಪ್ರೇಮ ಪೂಜಾರಿ ಅವರು, ಇನ್ನೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ ಅವರ 2 ಮಕ್ಕಳು, ಜೊತೆಗೆ ಸೊಸೆ ಅಶ್ವಿನಿ ಅವರು. ಈ ಒಂದು ಸುಂದರವಾಗಿರುವಂತಹ ಕುಟುಂಬ, ಈ ಸುಂದರವಾಗಿರುವಂತಹ ಕುಟುಂಬದ ಮೇಲೆ ಇವತ್ತು ಆಗಿರುವಂತಹ ಒಂದು ದುರ್ಘಟನೆ ನೋಡಿ ಇಡೀ ಕರಾವಳಿ ಭಾಗ, ನಾಟ್ ಓನ್ಲಿ ಅವರ ಕುಟುಂಬಕ್ಕೆ, ಇಡೀ ಕರಾವಳಿ ಭಾಗ ಘಾಸಿಯಾಗಿರುವಂತಹ ಸುದ್ದಿಯನ್ನು ತಂದು ಇವತ್ತು ನಮ್ಗಳಿಗೆಲ್ಲರಿಗೂ ಕೂಡ ಬೇಸರ ತಂದಿರುವಂತಹ ಸಂಗತಿ ಇದು. 6 ಮಂದಿ ಇದ್ದಂತಹ ಈ ಒಂದು ಕುಟುಂಬದ ಮನೆಯ ಮೇಲೆ ಗುಡ್ಡ ಕುಸಿತು ಇವತ್ತು 3 ದಾರುಣವಾಗಿ ಅಂತ್ಯವನ್ನು ಕಾಣ್ತಾರೆ. ಮೊದಲದಾಗಿ ಆಗಲೇ ಹೇಳಿದಾಗೆ ಕುಟುಂಬದ ಯಜಮಾನ ಕಾಂತಪ್ಪ ಪೂಜಾರಿಯವರು, ಅವರ ಕಾಲಿಗೆ ಗಾಯ ಆಗುತ್ತೆ. ಕಾಂತಪ್ಪ ಪೂಜಾರಿಯ ಮನೆ ಮೇಲೆ ಗುಡ್ಡ ಕುಸಿತ ಆಗಿರುವಂಥದ್ದು. ಆ ಸಂದರ್ಭ ಕಾಂತಪ್ಪ ಪೂಜಾರಿಯವರು ಎದ್ದು ಹೊರಗೆ ಬರ್ತಾರೆ. ಆದರೆ ಕಾಂತಪ್ಪ ಪೂಜಾರಿಯವರ ಪತ್ನಿ ಪ್ರೇಮ ಪೂಜಾರಿಯವರು ಜೀವಾಂತ್ಯವನ್ನು ಕಾಣ್ತಾರೆ. ದುರ್ಘಟನೆಯಲ್ಲಿ ಕಾಂತಪ್ಪ ಪೂಜಾರಿಯವರ ಪತ್ನಿ ಪ್ರೇಮ ಪೂಜಾರಿಯವರು ಜೀವಾಂತ್ಯವನ್ನು ಕಾಣ್ತಾರೆ. ಜೊತೆಗೆ ಗೋಡೆ ಬಿದ್ದರೂ ಕೂಡ ಮಕ್ಕಳನ್ನು ರಕ್ಷಿಸಿದಂತಹ ತಾಯಿ ಅಸ್ವಸ್ಥರಾಗಿದ್ದಾರೆ. ಈ ಒಂದು ದೃಶ್ಯಾವಳಿ ಇವತ್ತು ಬಹಳಷ್ಟು ಕರುಳು ಹಿಂಡುವಂತಹ ದೃಶ್ಯಾವಳಿ. ಯಾಕಂದರೆ ತಾಯಿ ಅಶ್ವಿನಿಯವರು ಇವತ್ತು ಮನೆಯ ಗೋಡೆಗಳ ಅವಶೇಷಗಳ ಅಡಿಯಲ್ಲಿ ನರಳಾಡ್ತಾ ಇದ್ದಾರೆ. ಇದರ ಜೊತೆ ತನ್ನ ಕಣ್ಣ ಮುಂದೆ ಮಲಗಿದಂತಹ 2 ಪುಟ್ಟ ಮಕ್ಕಳು, ಆ ಪುಟ್ಟ ಮಕ್ಕಳನ್ನು ಬದುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ತಾಯಿ ತೆಗೆದುಕೊಂಡಂತಹ ನಿರ್ಧಾರ, ಆ ತಾಯಿ
ಪಟ್ಟಂತಹ ಒಂದು ಹರಸಾಹಸ, ಜೀವನ ಮರಣದ ಜೊತೆ ಮಾಡಿದಂತಹ ಹೋರಾಟ ನಿಜವಾಗ್ಲೂ ಕೂಡ ಇವತ್ತಿನ ದಿನ ಕರಾವಳಿ ಭಾಗಕ್ಕೆ ಬಹಳಷ್ಟು ನೋವು ತಂದಿರುವಂತಹ ಸಂಗತಿ. ಗೋಡೆ ಬಿದ್ದರೂ ಕೂಡ ಮಕ್ಕಳನ್ನು ರಕ್ಷಿಸಿದಂತಹ ಅಶ್ವಿನಿಯವರು, 33 ವರ್ಷದ ಅಶ್ವಿನಿಯವರು ತಮ್ಮ ಮಕ್ಕಳನ್ನು ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಹರಸಾಹಸವನ್ನು ಪಟ್ಟಿದ್ದಾರೆ. ಮಕ್ಕಳನ್ನು ರಕ್ಷಿಸಲು ಕೂಗಿಕೊಂಡಿರುವಂತಹ ತಾಯಿ ಅಶ್ವಿನಿ, ಈ ಒಂದು ದೃಶ್ಯಾವಳಿ ಎಂಥವರನ್ನು ಕೂಡ ಕಣ್ಣಿನಲ್ಲಿ ನೀರು ಬರುವಂತೆ ಮಾಡುತ್ತೆ. ಯಾಕಂದರೆ ತನ್ನ ಮೇಲೆ ಗೋಡೆ ಬಿದ್ದಿದೆ, ಆದರೂ ಕೂಡ ತನ್ನನ್ನು ಬಿಟ್ಟು ಬಿಡಿ, ತನ್ನ ಮಕ್ಕಳನ್ನು ರಕ್ಷಿಸಿ ಎಂದು ಅಂಗಲಾಚಿದಂತಹ ಅಶ್ವಿನಿಯವರು ತನ್ನ ಮಕ್ಕಳನ್ನು ರಕ್ಷಿಸಬೇಕು, ತಾನು ಸತ್ರು ಕೂಡ ಪರವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ತಾಯಿ ಅಶ್ವಿನಿಯವರ ಮಾತು, ಆ ಒಂದು ಬೊಬ್ಬೆ ಬಹುಶಃ ಕರಾವಳಿ ಭಾಗದ ಜನರನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುವಂಥದ್ದು ತಾಯಿ ಯಾವತ್ತೂ ಕೂಡ ದೇವರು ಅನ್ನುವಂಥದ್ದು. ನನಗೇನಾದರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಏನಾದರೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಾಯಿ ಅಶ್ವಿನಿಯವರು ಮಾಡಿರುವಂತಹ ಜೀವನ್ ಮರಣದ ಹೋರಾಟ. ಮನೆಯಡಿ ಸಿಲುಕಿದಂತಹ ತಾಯಿ ಹಾಗೂ ಇಬ್ಬರು ಮಕ್ಕಳು, ಜೊತೆಗೆ ಅಲ್ಲಿ ಆರ್ಯನ್, ಪುಟ್ಟ ಮಗು ಆರ್ಯನ್ 3 ವರ್ಷ, ಅದೇ ರೀತಿ ಆರುಷ್ ಅಂದರೆ 1.5 ವರ್ಷ, ಆರುಷ್ ಅವರು ಪುಟ್ಟ ಮಕ್ಕಳು, ಪುಟ್ಟ ಗಂಡು ಮಕ್ಕಳು ಇಬ್ಬರು ದಾರುಣವಾಗಿ ಜೀವಂತ್ಯವನ್ನು ಕಾಣ್ತಾರೆ. ಇದು ಬಹಳಷ್ಟು ನೋವನ್ನು ತಂದಿರುವಂತಹ ಸಂಗತಿ. ಯಾಕಂದರೆ ಇಲ್ಲಿ ಆರ್ಯನ್ ಅವರು ಈ ಒಂದು ಘಟನೆ ಆದಾಗ, ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಮುಂಜಾನೆ ಒಂದು 4 ಗಂಟೆಯ ಹೊತ್ತಿಗೆ, ಈ ಒಂದು ಘಟನೆ ಸಂಭವಿಸುತ್ತೆ ಅಂತ ಬಂದಾಗ ಬಹಳಷ್ಟು ಆ ಭಾಗದ ಜನರು ಸ್ವಲ್ಪ ಅಲರ್ಟ್ ಆಗ್ತಾರೆ, ಎಲ್ಲರೂ ಕೂಡ ಗೊತ್ತಾಗುತ್ತೆ. ಈ ಸಂದರ್ಭ ಮುಂಜಾನೆ 6 ಗಂಟೆಯ ಹೊತ್ತಿಗೆನೆ ಈ ರಕ್ಷಣಾ ಕಾರ್ಯಾಚರಣೆ ಶುರುವಾಗುತ್ತೆ. 6 ಗಂಟೆಯ ಹೊತ್ತಿಗೆ ಮುಂಜಾನೆ ರಕ್ಷಣಾ ಕಾರ್ಯಾಚರಣೆ ಶುರುವಾಗುತ್ತೆ. ಆ ಸಂದರ್ಭ 11 ಗಂಟೆಗೆ ದೊಡ್ಡ ಮಗ ಅಂದರೆ 3 ವರ್ಷದ ಆರ್ಯನ್ ಅವರನ್ನು ಹೊರತೆಗೆಯಲಾಗುತ್ತೆ. ಇಲ್ಲಿ ಬಹಳಷ್ಟು ಬೇಸರ ಏನು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಘಟನೆಯಲ್ಲಿ ಎಲ್ಲರೂ ಕೂಡ ಕಾಣ್ತಾರೆ, ತಾಯಿ ಕೂಡ ಕಾಣ್ತಾರೆ, ಮಕ್ಕಳು ಕೂಡ ಕಾಣ್ತಾರೆ, ಆದರೆ ಯಾರೊಬ್ಬರಿಗೂ ಕೂಡ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ದೃಶ್ಯಗಳನ್ನು ನಿಮ್ಮ ಮುಂದೆ ನಾನು ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ಎಂತಹ ಭೀಕರವಾಗಿತ್ತು ಇವತ್ತು ಅಲ್ಲಿ ನಡೆದಿರುವಂತಹ ಘನಘೋರ ದುರಂತ ಅನ್ನುವಂಥದ್ದು. ಸೊ ಆ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ಏನಾಗಿದೆ, ಸೊ ಏನು ಕತೆ, ಈ ಬಗ್ಗೆ ಸಂಕ್ಷಿಪ್ತವಾದಂಥ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರಾವಳಿಯಲ್ಲಿ ಅಕ್ಷರಶಃ ಮಳೆಯ ರೌದ್ರ ನರ್ತನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಣ ಮಳೆಯಾಗಿ ಬದಲಾದ ಕುಂಭದ್ರೋಣ ಮಳೆ. ಕರಡು ಹಿಂಡುವ ಮೋಟಿಪದವು ಗುಡ್ಡ ಕುಸಿತದ ಭಯಾನಕ ದೃಶ್ಯಗಳು. ಗೋಡೆ ಬಿದ್ದರೂ ಮಕ್ಕಳ ರಕ್ಷಿಸಿದ ತಾಯಿ ಅಸ್ವಸ್ಥ. ಕರಾವಳಿಯಲ್ಲಿ ಅಕ್ಷರಶಃ ಮಳೆಯು ರೌದ್ರ ನರ್ತನ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಣ ಮಳೆಯಾಗಿ ಬದಲಾಗಿದೆ ಜಿಲ್ಲೆಯ ಕುಂಭದ್ರೋಣ ಮಳೆ. ಜೊತೆಗೆ ಅಲ್ಲಲ್ಲಿ ಗುಡ್ಡ ಕುಸಿತದ ಭಯಾನಕ ದೃಶ್ಯಗಳು. ಜೀವಹಾನಿಯಾದ ದಾರುಣ ಘಟನೆಗಳು ನಡೆದಿದ್ದು, ಅದರಲ್ಲೂ ಮಂಗಳೂರಿನ ಮೋಟಿಪದವು ಗುಡ್ಡ ಕುಸಿತ ಪ್ರಕರಣದ ಭಯಾನಕ ದೃಶ್ಯಗಳು ಕರಳು ಹಿಂಡುತ್ತಿದೆ. ಮನೆ ಮೇಲೆ ಗುಡ್ಡ ಕುಸಿತದ ವೇಳೆ 2 ಮಕ್ಕಳನ್ನ ತಾಯಿ ರಕ್ಷಿಸಿದ್ದಾಳೆ. ಆದರೆ ತೀವ್ರವಾಗಿ ಗಾಯಗೊಂಡಿದ್ದ 2 ಮಕ್ಕಳು ಹಾಗೂ ತಾಯಿಯನ್ನ ಮನೆಯ ಅವಶೇಷಗಳಡಿಯಿಂದ ರಕ್ಷಿಸುವ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಮಕ್ಕಳನ್ನ ರಕ್ಷಿಸಿದ ತಾಯಿ ಕಾರ್ಯಾಚರಣೆ ವೇಳೆ ಕೂಗಿಕೊಂಡಿದ್ದಾರೆ. 2 ಮಕ್ಕಳ ರಕ್ಷಿಸಲು ಅಂಗಾಲಾಚಿದ್ದಾರೆ. ಬಳಿಕ ಕೆಲವೇ ಕ್ಷಣಗಳಲ್ಲಿ ತಾಯಿ ಅಸ್ವಸ್ಥಗೊಂಡ ಕರಳು ಹಿಂಡುವ ಘಟನೆ ನಡೆದಿದೆ. ಮನೆಯಡಿ ಸಿಲುಕಿರುವ ತಾಯಿ ಹಾಗೂ 2 ಮಕ್ಕಳು. 6 ಮಂದಿ ಇದ್ದ ಕುಟುಂಬದ ಮನೆ ಮೇಲೆ ಗುಡ್ಡ ಕುಸಿದು ಭಾರೀ ಅನಾಹುತ. ಮಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಮೋಂಟಬೆದರಿನಲ್ಲಿರುವ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. 6 ಮಂದಿ ಇದ್ದ ಕುಟುಂಬದ ಮನೆ ಮೇಲೆ ಗುಡ್ಡ ಕುಸಿದು ಭಾರೀ ಅನಾಹುತವಾಗಿದೆ. ಕಾಂತಪ್ಪ ಪೂಜಾರಿ ಮನೆ ಮೇಲೆ ಗುಡ್ಡ ಕುಸಿದಿದೆ. ಈ ಘಟನೆಯಲ್ಲಿ ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಮೃತಪಟ್ಟಿದ್ದಾರೆ. ಇನ್ನು ಕಾಂತಪ್ಪ ಪೂಜಾರಿ ಅವರ ಕಾಲು ಮುರಿದಿದೆ. ಇವರ ಮಗ ಸೀತಾರಾಮ ಇಬ್ಬರನ್ನೂ ರಕ್ಷಿಸಲಾಗಿದೆ. ಆದರೆ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಹಾಗೂ 2 ಮಕ್ಕಳು ಇನ್ನೂ ಮನೆಯ ಅವಶೇಷಗಳ ಅಡಿ ಸಿಲುಕಿದ್ದರು. 33 ವರ್ಷದ ತಾಯಿ ಅಶ್ವಿನಿ ಹಾಗೂ ಮಕ್ಕಳಾದ 3 ವರ್ಷದ ಆರ್ಯನ್ ಹಾಗೂ 2 ವರ್ಷದ ಆರುಷ್ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿತ್ತು. ಮಕ್ಕಳ ರಕ್ಷಿಸಲು ಕೂಗಿಕೊಂಡ ತಾಯಿ. ಗೋಡೆ ಕುಸಿದು ಬೀಳುತ್ತಿದ್ದಂತೆ ತಾಯಿ ಅಶ್ವಿನಿ ತನ್ನ 2 ಮಕ್ಕಳ ಮೇಲೆ ಅವಶೇಷ ಬೀಳದಂತೆ ತಡೆದಿದ್ದಾರೆ. ಈ ವೇಳೆ ತಾಯಿ ತೀವ್ರವಾಗಿ ಗಾಯಗೊಂಡಿದ್ದು, ಇತ್ತ 2 ಮಕ್ಕಳನ್ನ ತಾಯಿ ರಕ್ಷಿಸಿದ್ದಾರೆ. ಮತ್ತೊಂದೆಡೆ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಳ್ಳುತ್ತಿದ್ದಂತೆ ತಾಯಿ ಕೂಗಿಕೊಂಡಿದ್ದಾರೆ. 2 ಮಕ್ಕಳ ರಕ್ಷಿಸಲು ಅಂಗಾಲಾಚಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತಾಯಿ ಅಸ್ವಸ್ಥಗೊಂಡಿದ್ದು, ಇದೀಗ ತಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ.
ತನ್ನ ಕಣ್ಣ ಮುಂದೆ ಇಬ್ಬರು ಮಕ್ಕಳು ಜೀವಂತೆ ಕಂಡಿದ್ದನ್ನು ನೋಡಿದಂತಹ ತಾಯಿ, ಆ ತಾಯಿಗೂ ಕೂಡ ಬಹಳಷ್ಟು ಕಾಲಿಗೆ ನೋವಾಗಿರುತ್ತೆ, ಕಾಲಿಗೆ ಪೆಟ್ಟು ಬಿದ್ದಿದೆ, ಗಂಭೀರವಾಗಿರುವಂಥ ಗಾಯ ಆಗಿದೆ. ಯಾಕಂದರೆ ಮನೆಯ ಗೋಡೆಯ ಅವಶೇಷಗಳು ನೇರವಾಗಿ ತಾಯಿಯ ಮೇಲೆ ಬಿದ್ದಿರುವಂಥದ್ದು, ಅಶ್ವಿನಿಯವರ ಮೇಲೆ ಬಿದ್ದಿರುವಂಥದ್ದು. ಹಾಗಿದ್ದಾಗ ನೇರವಾಗಿ ಅವರ ಕಾಲಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿತ್ತು. ಆ ನಿಟ್ಟಿನಲ್ಲಿ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಜೊತೆಗೆ ಅವರ ಕಾಲುಗಳಿಗೆ ಗಂಭೀರವಾಗಿರುವಂಥ ಪೆಟ್ಟಾಗಿದೆ, ಗಾಯಗಳಾಗಿವೆ. ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇಂತಹ ದೊಡ್ಡದಾಗಿರುವಂತಹ ನೋವು ಆ ತಾಯಿಗೆ, ಜೊತೆಗೆ ಆ ಇಡೀ ಕುಟುಂಬಕ್ಕೆ, ಜೊತೆಗೆ ಕರಾವಳಿ ಭಾಗದ ಜನರಿಗೆ ಇವತ್ತು ಆಗಿರುವಂಥದ್ದು. ಯಾಕೆಂದರೆ ಈ ಒಂದು ದುರಂತ ಘಟನೆ ಸಂಭವಿಸಿರುವಂಥದ್ದು ಉಳ್ಳಾಲದ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಘಟನೆ, ಇದು ರಕ್ಷಣಾ ಕಾರ್ಯಾಚರಣೆ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೇ 6 ಗಂಟೆಯ ಹೊತ್ತಿನಿಂದಲೇ ರಕ್ಷಣಾ ಪಡೆ ಅಲ್ಲಿಗೆ ತಲುಪಿತ್ತು. ರಕ್ಷಣಾ ಕಾರ್ಯಾಚರಣೆ ಶುರುವಾಗಿತ್ತು. ಆ ಭಾಗದ ಸ್ಥಳೀಯ ಯುವಕರು ಕೂಡ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಜೊತೆಗೆ NDRF ಎಲ್ಲವೂ ಕೂಡ ಬಂದಿತ್ತು. ಇವೆಲ್ಲದರ ಜೊತೆಗೆ ಆ ಒಂದು 6 ಜನರಿದ್ದಂತಹ ಕುಟುಂಬ, ಆ ಕುಟುಂಬವನ್ನು ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಂತಹ ಹರಸಾಹಸ, ಇದೆಲ್ಲವೂ ಕೂಡ ಕೊನೆ ಕ್ಷಣದಲ್ಲಿ ಅಲ್ಲಿ ಅಜ್ಜಿ ಅವರ ದಾರುಣ ಅಂತ್ಯ, ಜೊತೆಗೆ ಇಬ್ಬರು ಪುಟ್ಟ ಮಕ್ಕಳು, ಆರ್ಯನ್ 3 ವರ್ಷ, ಜೊತೆಗೆ ಆರುಷ್ ಅವರು 1.5 ವರ್ಷ. ಈ ಪುಟ್ಟ ಮಕ್ಕಳ ದಾರುಣ ಅಂತ್ಯದೊಂದಿಗೆ ದೇವರು ಯಾಕಿಷ್ಟು ಕ್ರೂರಿ ಅನ್ನುವಂತಹ ಪ್ರಶ್ನೆಯನ್ನು ಕರಾವಳಿ ಭಾಗದ ಜನರ ಮನಸ್ಸಿನಲ್ಲಿ ಬರುವಂತೆ ಮಾಡಿದೆ ಈ ಒಂದು ದುರ್ಘಟನೆ. ಈ ರಕ್ಷಣಾ ಕಾರ್ಯಾಚರಣೆಯನ್ನು ನೋಡಿದಾಗ ನಮ್ಮ ಕಣ್ಣ ಮುಂದೆ ತಾಯಿ ಕಾಣ್ತಾರೆ, ಅಲ್ಲಿ ಮಗು ಕಾಣುತ್ತೆ, ಆದರೆ ಅವರನ್ನು ಯಾಕೆ ಬದುಕಿಸಲಿಕ್ಕೆ ಆಗಿಲ್ಲ ಅನ್ನುವಂತಹ ಪ್ರಶ್ನೆ, ಇದೆಲ್ಲವೂ ನೋಡಿದಾಗ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲವೂ ಕೂಡ ದೈವ ಇಚ್ಛೆ ಅನ್ನುವಂಥದ್ದು ಬಹುಶಃ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿರುವಂಥದ್ದು. ಇವೆಲ್ಲದರ ಜೊತೆಗೆ ಮನುಷ್ಯ ಏನಿಲ್ಲ, ಪ್ರಕೃತಿಯ ಮುಂದೆ ಮನುಷ್ಯ ನಗಣ್ಯ ಅನ್ನುವಂಥದ್ದು ಕೂಡ ಇವತ್ತಿನ ಘಟನೆ ಸಾರಿ ಹೇಳುತ್ತೆ. ಒಂದು ಕಡೆ ಕರಾವಳಿ ಭಾಗದಲ್ಲಿ ಈಗ ಆಗ್ತಾ ಇರುವಂತಹ ಕೋಮು ದ್ವೇಷ, ಕೋಮು ಗಲಾಟೆಗಳು, ಆದರೆ ಅಲ್ಲಿ ಯಾವುದೇ ರೀತಿಯ ಕೋಮು ದ್ವೇಷ, ಕೋಮು ಗಲಾಟೆ, ಕೋಮು ವೈಷಮ್ಯ ಮನಸ್ಥಿತಿ ಇರಲಿಲ್ಲ. ಯಾಕಂದರೆ ಅಲ್ಲಿ ಹಿಂದೂ ಮುಸಲ್ಮಾನ ಬಾಂಧವರು ಎಲ್ಲರೂ ಕೂಡ ಒಟ್ಟಾಗಿದ್ದರು, ಒಗ್ಗಟ್ಟಾಗಿದ್ದರು. ಕಾರಣ ಆ ಒಂದು ಕುಟುಂಬವನ್ನು ಬದುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಸಲ್ಮಾನರೇ ಬಂದು ಆ ಕಾರ್ಯಾಚರಣೆಯಲ್ಲೂ ಕೂಡ ತೊಡಗಿದ್ರು ಸ್ಥಳೀಯರು. ಜೊತೆಗೆ ಇನ್ನೊಂದು ಕಡೆ ಇನ್ನೊಂದು ಘಟನೆ ಕೂಡ ನಡೆದಿದೆ. ಅಲ್ಲಿ ಮುಸಲ್ಮಾನ ಕುಟುಂಬ ಒಂದು ದೇರಳಕಟ್ಟೆಯ ಬೆಳ್ಮ ಗ್ರಾಮದಲ್ಲಿ ಇವತ್ತು ಇಂಥದ್ದೇ ದುರ್ಘಟನೆಗೆ ಒಳಗಾಗಿ ಅಲ್ಲಿ ಪುಟ್ಟ ಬಾಲಕಿ, 10 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇದೆಲ್ಲವೂ ಕೂಡ ನೋಡಿದಾಗ ಮನುಷ್ಯನ ಸ್ವಾರ್ಥ ಅಥವಾ ಆತನ ದ್ವೇಷ ಎಲ್ಲವೂ ಕೂಡ ನಗಣ್ಯ, ಪ್ರಕೃತಿಯ ಕೋಪದ ಮುಂದೆ, ಪ್ರಕೃತಿಯ ಆ ಒಂದು ಮುನಿಸಿನ ಮುಂದೆ. ಯಾಕಂದರೆ ಈ ಒಂದು ಘಟನೆ ಆಗಲಿಕ್ಕೆ ಕಾರಣ ಏನು ಅಂತ ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮ್ಗಳಿಗೆ ಸಾಮಾನ್ಯವಾಗಿ ಗೊತ್ತಿದೆ, ಪ್ರತಿಯೊಬ್ಬರು ಕೂಡ ಬೇಸಿಕ್ ಕಾಮನ್ ಸೆನ್ಸ್ ಅದು ಗೊತ್ತಿರುವಂಥದ್ದು. ಯಾಕಂದರೆ ಮನುಷ್ಯನ ಸ್ವಾರ್ಥದಿಂದ ಪ್ರಕೃತಿ ಮುನಿದಿದೆ. ಯಾಕಂದರೆ ಎಲ್ಲೆಂದರಲ್ಲಿ ಗುಡ್ಡಗಳಲ್ಲಿ ಬೆಳೆದಿರುವಂತಹ ಮರ ಗಿಡಗಳನ್ನು ಕಡಿತೀವಿ, ಎಲ್ಲೆಂದರಲ್ಲಿ ಅಲ್ಲಿ ಲ್ಯಾಂಡ್ಗಳು, ಅಲ್ಲಿ ಸೈಟ್ಗಳು, ಮನೆ ನಿರ್ಮಾಣ ಎಲ್ಲವೂ ಕೂಡ ಆಗುತ್ತೆ. ಮಳೆಯ ನೀರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸರಿಯಾಗಿರುವಂತಹ ಅಲ್ಲಿ ಮಣ್ಣಿನ ಪ್ರಮಾಣ ಇರಲ್ಲ. ಜೊತೆಗೆ ತಜ್ಞರು ಹೇಳುವ ಪ್ರಕಾರ ಈ ಒಂದು ಲ್ಯಾಂಡ್ ಸ್ಲೈಡ್ನ ಪ್ರಮುಖ ಕಾರಣ ಏನು ಅಂತ ಬಂದಾಗ ಆ ಮನೆಯ ಮೇಲೆ, ಅಂದರೆ ಈ ಕುಟುಂಬ ವಾಸಿಸ್ತಾ ಇದ್ದಂತಹ ಮನೆಯ ಮೇಲೆ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ರಂತೆ. ಆ ರಸ್ತೆ ನಿರ್ಮಾಣ ಕಾಮಗಾರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಗುಡ್ಡದ ಮೇಲಿರುವಂತಹ ಮರಗಳನ್ನು ಕಡಿಯಲಾಗಿದೆ. ಸೊ ಆ ಮರಗಳನ್ನು ಕಡಿದಾಗ ಆ ಮಳೆಯ ನೀರು ನೇರವಾಗಿ ಹರಿದುಕೊಂಡು ಬರುತ್ತೆ. ಯಾಕಂದರೆ ಆ ಮಳೆಯ ನೀರನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಅಲ್ಲಿ ಮರಗಳಿಲ್ಲ, ಮರಗಳ ಬೇರುಗಳಿಲ್ಲ, ಅಲ್ಲಿ ಸಸ್ಯ ರಾಶಿಗಳಿಲ್ಲ. ಹಾಗಿದ್ದಾಗ ಆ ನೀರು ಹರಿದುಕೊಂಡು ಬಂದಾಗ ಈ ಗುಡ್ಡಗಳು ಆಬ್ವಿಯಸ್ಲಿ ಅದು ಮೃದುವಾಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಗುಡ್ಡ ಕುಸಿತ ಆಗುತ್ತೆ. ಇಂಥದ್ದೇ ಘಟನೆಗಳು ಪ್ರತಿ ಬಾರಿ ಕೂಡ ಆಗ್ತಾ ಇರುವಂಥದ್ದು. ಶಿರೂರಿನಲ್ಲೂ ಆಗಿರುವಂಥದ್ದು, ಕೇರಳದಲ್ಲೂ ವಯನಾಡಿನಲ್ಲೂ ಕೂಡ ಆಗಿರುವಂಥದ್ದು. ಕಳೆದ ವರ್ಷ ಇಂಥದ್ದೇ ಘಟನೆಗಳು ಆಗಿರುವಂಥದ್ದು ಬಜ್ಪೆಯಲ್ಲೂ ಕೂಡ. ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಗೊತ್ತಿದೆ ಮನುಷ್ಯನ ಸ್ವಾರ್ಥದಿಂದ, ಮನುಷ್ಯನ ಬೇಜವಾಬ್ದಾರಿಯಿಂದ, ಸ್ವಾರ್ಥದಿಂದ ಈ ರೀತಿಯ ಘಟನೆಗಳು ಆಗುತ್ತೆ ಅನ್ನೋದಾದರೆ
ಮನುಷ್ಯ ಬುದ್ಧಿ ಕಲಿತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ವಿಪರ್ಯಾಸದ ಸಂಗತಿ. ಅವರ ಮನೆಯ ಮೇಲ್ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇತ್ತಂತೆ. ಅದಕ್ಕೋಸ್ಕರ ಮರಗಳನ್ನು ಅವರು ಆ ಭಾಗದಲ್ಲಿ ಕಡಿಯಲಾಗಿತ್ತು. ಹಾಗಿದ್ದಾಗ ಅಲ್ಲಿ ಈ ರೀತಿ ಗುಡ್ಡ ಕುಸಿತದ ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇದೆಲ್ಲವೂ ಕೂಡ ನೋಡಿದಾಗ ಪ್ರಕೃತಿಯ ಮುನಿಸಿನ ಮುಂದೆ, ಕೋಪದ ಮುಂದೆ ಎಲ್ಲ ಸ್ವಾರ್ಥಗಳು ಕೂಡ ಬಿಗ್ ಝೀರೋ, ಶೂನ್ಯ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. Querimo. கொஞ்சம் ஜீவன்டி இருக்க ராப்தர் சாரி कैमरा ಬಳ್ಳಾಲ ವ್ಯಾಪ್ತಿಯ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ದಾರುಣವಾಗಿರುವಂತಹ ದುರ್ಘಟನೆ. ಒಂದೇ ಕುಟುಂಬದ 6 ಜನರು ಸುಂದರವಾಗಿ ಬದುಕಿದ್ದಂತಹ, ಬಾಳಿದ್ದಂತಹ ಕುಟುಂಬ. ಆ ಕುಟುಂಬಕ್ಕೆ ಇವತ್ತು ಕರಾಳ ಶುಕ್ರವಾರ, ಬ್ಲ್ಯಾಕ್ ಫ್ರೈಡೆ. ನೋ ಡೌಟ್ ಆ ಒಂದು ವಿಚಾರಕ್ಕೆ, ಕುಟುಂಬಕ್ಕೆ ಮಾತ್ರ ಇಲ್ಲಿ ಕರಾವಳಿ ಭಾಗಕ್ಕೆ, ಜೊತೆಗೆ ಮನುಷ್ಯನ ಸ್ವಾರ್ಥದಿಂದ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾವು ಮಾಡುವಂತಹ ಸ್ವಾರ್ಥಕ್ಕೋಸ್ಕರ ನಮ್ಮ ಮುಂದಿನ ಜನಾಂಗಕ್ಕೆ, ಯುವ ಪೀಳಿಗೆಗೆ ನಾವುಗಳು ಏನು ಕೊಡ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆ. ನಾವು ಮಾಡಿದಂಥ ಸ್ವಾರ್ಥದಿಂದ ಅಲ್ಲಿ ಬಲಿಯಾಗಿರುವಂಥದ್ದು ಮುಗ್ಧ 2 ಕಂದ ಮಗಳು, 3 ವರ್ಷದ ಜೊತೆಗೆ 1.5 ವರ್ಷದ ಪುಟ್ಟ ಮಕ್ಕಳು. ಏನೂ ಗೊತ್ತಿಲ್ಲ ಅವರಿಗೆ, ಲ್ಯಾಂಡ್ ಸ್ಲೈಡ್ ಗೊತ್ತಿಲ್ಲ, ಗುಡ್ಡ ಕುಸಿತ ಗೊತ್ತಿಲ್ಲ, ಮಳೆ ಬಂದರೆ ಹೀಗಾಗುತ್ತೆ ಗೊತ್ತಿಲ್ಲ. ಆ ಮಳೆಯಲ್ಲಿ ಪುಟ್ಟ ಕಾಗದದ ದೋಣಿ ಮಾಡಿ ಆಟ ಆಡ್ತಾ ಇದ್ದಂತಹ ಪುಟ್ಟ ಮಕ್ಕಳು ಅವರು. ಮಳೆ ಬಂದಾಗ ಕೆಸರು ನೀರಿನಲ್ಲಿ ಆಟ ಆಡ್ತಿದ್ದಂತಹ ಪುಟ್ಟ ಮಕ್ಕಳು, ಮಳೆ ಬಂದಾಗ ಖುಷಿ ಪಟ್ಟಂತಹ ಪುಟ್ಟ ಮಕ್ಕಳು. ಆದರೆ ಆ ಮಳೆಯಿಂದಾಗಿ ಗುಡ್ಡ ಕುಸಿತದಿಂದ, ಮಳೆಯಿಂದಲ್ಲ ಗುಡ್ಡ ಕುಸಿತದಿಂದ ಅಲ್ಲ, ಮನುಷ್ಯನ ಸ್ವಾರ್ಥದಿಂದ ಆ ಪುಟ್ಟ ಮಕ್ಕಳು, ನಮ್ಮ ನಿಮ್ಮೆಲ್ಲರ ಸ್ವಾರ್ಥದಿಂದ ಆ ಪುಟ್ಟ ಮಕ್ಕಳು, ಏನು ಅರಿಯದಂತಹ ತಿಳಿಯದಂತಹ ಪುಟ್ಟ ಮಕ್ಕಳು ಬಲಿಯಾಗಿದ್ದಾರೆ. ಇದು ಮಾತ್ರ 100ಕ್ಕೆ 100 ಸತ್ಯ. ಜೊತೆಗೆ ಅಲ್ಲಿ ದುರಾಸೆ ಇದೆ, ಮನುಷ್ಯನ ದುರಾಸೆ ಇದೆ. ಯಾಕೆಂದರೆ ಅವರ ಮನೆಯ ಮೇಲ್ಭಾಗದಲ್ಲಿ ಗುಡ್ಡದಲ್ಲಿ ಅವರ ಮನೆಯ ಮೇಲ್ಭಾಗ ಗುಡ್ಡ ಇದೆ. ಸೊ ಆ ಗುಡ್ಡದ ಮೇಲ್ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇತ್ತಂತೆ. ಆ ರಸ್ತೆ ನಿರ್ಮಾಣಕ್ಕೋಸ್ಕರ ಮರಗಳನ್ನು ಕಡಿಯಲಾಗಿತ್ತು. ಸೊ ಹಾಗಿದ್ದಾಗ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇದಕ್ಕೆ ನೇರ ಹೊಣೆ ಇಂತಹ ಬೇಜವಾಬ್ದಾರಿತನ, ಮನುಷ್ಯನ ಸ್ವಾರ್ಥ. ಬಲಿಯಾಗಿರುವಂಥದ್ದು ಆ ಪುಟ್ಟ ಮಕ್ಕಳು, ಜೊತೆಗೆ ತಾಯಿಯ ಕಣ್ಣ ಮುಂದೆ ಬಲಿಯಾಗಿರುವಂತಹ ಪುಟ್ಟ ಮಕ್ಕಳು, ಜೊತೆಗೆ ಅವರ ಅಜ್ಜಿ ಪ್ರೇಮ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ. ಬಹಳಷ್ಟು ಬೇಸರ ತಂದಿರುವಂತಹ ಸಂಗತಿ ಇಡೀ ಕರಾವಳಿ ಭಾಗಕ್ಕೆ, ಜೊತೆಗೆ ಆ ಒಂದು ಕುಟುಂಬಕ್ಕೆ. ಇವತ್ತು ಅಕ್ಷರಶಃ ಬ್ಲ್ಯಾಕ್ ಫ್ರೈಡೆ, ಕರಾಳ ಶುಕ್ರವಾರ ಆಗಿರುವಂಥದ್ದು. ಇವೆಲ್ಲದರ ಜೊತೆಗೆ
ಈ ಒಂದು ದುರ್ಘಟನೆಯಲ್ಲೇ ಇವತ್ತಿನ ದಿನ ಕಳೀತು ಅಂತ ಬಂದಾಗ ಇಲ್ಲಪ್ಪ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಅಲ್ಲೂ ಕೂಡ 10 ವರ್ಷದ ಪುಟ್ಟ ಬಾಲಕಿ 10 ವರ್ಷದ್ದು ಸಾವನ್ನಪ್ಪಿರುವಂಥದ್ದು, ಜೀವಾಂತ್ಯವನ್ನು ಕಂಡಿರುವಂಥದ್ದು. ಇದು ಕೂಡ ಉಳ್ಳಾಲ ವ್ಯಾಪ್ತಿಯಲ್ಲಿ ಬೆಳ್ಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಪುಟ್ಟ ಬಾಲಕಿ ಜೀವಾಂತ್ಯವನ್ನು ಕಂಡಿದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನೊಂದು ಕಡೆ ಇದು ಉಳ್ಳಾಲದ ವ್ಯಾಪ್ತಿಯಲ್ಲಿ ದೇರಳಕಟ್ಟೆಯ ಬೆಳ್ಮದಲ್ಲಿ ನಡೆದಿರುವಂತಹ ದುರ್ಘಟನೆ. ನಾನು ಆಗಲೇ ಹೇಳಿದಾಗೆ ನಾವುಗಳು ಯುವ ಪೀಳಿಗೆಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥದಿಂದ. ದೇರಳಕಟ್ಟೆಯ ಬೆಳ್ಮ ಗ್ರಾಮದಲ್ಲಿ ಕಾನಕೆರೆಯಲ್ಲಿ ದುರ್ಘಟನೆ ಸಂಭವಿಸಿದೆ. ಪುಟ್ಟ ಮಗು ನೋಡಿ, ಆ ಪುಟ್ಟ ಮಗು 10 ವರ್ಷದ ನಯೀಮಾ ಅವರು ಬಾಲಕಿ ದಾರುಣವಾಗಿ ಅಂತ್ಯವನ್ನು ಕಂಡಿದ್ದಾರೆ. ಯಾತಕ್ಕೋಸ್ಕರ ಅಂತ ಬಂದಾಗ ನಮ್ಮ ಮನುಷ್ಯರ ಸ್ವಾರ್ಥದಿಂದ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದರೆ ಮೃತ ಮಗು ನೌಶಾದ್ ಅವರ ಪುತ್ರಿ ನಯೀಮಾ 10 ವರ್ಷದ ಬಾಲಕಿ ದಾರುಣವಾಗಿರುವಂತಹ ಅಂತ್ಯವನ್ನು ಕಂಡಿದ್ದಾರೆ. ಮನೆಗೆ ಹಿಂಬದಿ ಗುಡ್ಡೆ ಜೊತೆಗೆ ತಡೆಗೋಡೆ ಕುಸಿದು ಬಿದ್ದಿದ್ದು, ಮನೆಯ ಗೋಡೆಗೆ ಹಿಂಬದಿದ್ದಂತಹ ಗುಡ್ಡೆ ಏನಿದೆ ನೋಡಿ, ಆ ತಡೆಗೋಡೆ ಬಿದ್ದು ಮನೆಯ ಕೊಠಡಿಯ ಕಿಟಕಿ ಏನಿದೆ ನೋಡಿ, ಆ ಕಿಟಕಿ ಪಾಪ ಮಗುವಿನ ಮೇಲೆ ಬಿದ್ದು 10 ವರ್ಷದ ಪುಟ್ಟ ಬಾಲಕಿ ನಯೀಮಾ ಅವರು ಜೀವಾಂತ್ಯವನ್ನು ಕಂಡಿದ್ದಾರೆ. ಇದು ದೇರಳಕಟ್ಟೆಯ ಬೆಳ್ಮ ಗ್ರಾಮದಲ್ಲಿ ಆಗಿರುವಂತಹ ದುರ್ಘಟನೆ. ಪುಟ್ಟ ಮಗು, ಇಲ್ಲೂ ಕೂಡ ಬಾಳಿ ಬದುಕಬೇಕಾಗಿರುವಂತಹ ಪುಟ್ಟ ಮಗು, 10 ವರ್ಷದ ಬಾಲಕಿ, ಏನೂ ಅರಿಯದಂತಹ 10 ವರ್ಷದ ಬಾಲಕಿ ಮನುಷ್ಯನ ಸ್ವಾರ್ಥದಿಂದ, ನಮ್ಮೆಲ್ಲರ ಸ್ವಾರ್ಥದಿಂದ ಇಲ್ಲೂ ಕೂಡ ಆಗಿರುವಂಥದ್ದು. ಮನೆಯ ಹಿಂಬದಿಯಲ್ಲಿದ್ದಂತಹ ಗುಡ್ಡ ಕುಸಿದು, ತಡೆಗೋಡೆ ಕುಸಿದು, ಮನೆಯ ಕಿಟಕಿ ಆ ಮಗುವಿನ ಮೇಲೆ ಬಿದ್ದು ಆ ಮಗು ಜೀವಾಂತ್ಯವನ್ನು ಕಂಡಿರುವಂಥದ್ದು. ವಿಪರೀತ ಮಳೆಗೆ ಮನೆ ಮೇಲೆ ಬಿದ್ದಂತಹ ತಡೆಗೋಡೆ ಬಿದ್ದು ಆ ಮಗು ಅಸುನೀಗಿರುವಂತಹ ಘಟನೆ ದೇರಳಕಟ್ಟೆಯ ಬೆಳ್ಮ ಗ್ರಾಮದಲ್ಲಿ. ಇಲ್ಲಿ ಆ ಮಗುವಿನ ಅಂತ್ಯಕ್ರಿಯೆ ಇವತ್ತು ನಡೆಯಿತು. ಬಹಳಷ್ಟು ಜನರು, ಇಡೀ ಊರೇ ಆ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿತ್ತು. ಜೊತೆಗೆ ಪ್ರತಿಯೊಬ್ಬರು ಕೂಡ ಕಣ್ಣೀರನ್ನು ಹಾಕಿದರು. ಈ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಬರ್ತಾ ಇದೆ, ಮಾಹಿತಿ ಬರ್ತಾ ಇದೆ, ನೋಡ್ಕೊಬನ್ನಿ. ದೇರಳಕಟ್ಟೆಯಲ್ಲೂ ಕೂಡ ಬಾಲಕಿಯನ್ನ ಬಲಿ ತೆಗೆದುಕೊಂಡ ಮರಣ ಮಳೆ. ವಿಪರೀತ ಮಳೆಗೆ ಮನೆ ಮೇಲೆ ಬಿದ್ದ ತಡೆಗೋಡೆ, ಬಾಲಕಿ ಜೀವಾಂತ್ಯ. ಕರಾವಳಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಗೆ ತಡೆಗೋಡೆ ಕುಸಿದು ಬಿದ್ದು ಬಾಲಕಿಯೊಬ್ಬಳು ಮೃತಪಟ್ಟ ಘಟನೆ ದೇರಳಕಟ್ಟೆ ಸಮೀಪದ ಬೆಳ್ಮ ಗ್ರಾಮದ ಕಾನಕೆರೆ ಎಂಬಲ್ಲಿ ನಡೆದಿದೆ. ಮೃತ ಮಗುವನ್ನ ನೌಶಾದ್ರ ಪುತ್ರಿ ನಯೀಮಾ ಎಂದು ಗುರುತಿಸಲಾಗಿದೆ. ಕಾನಕೆರೆಯಲ್ಲಿರುವ ನೌಶಾದ್ ಅವರ ಮನೆಗೆ ಹಿಂಬದಿಯ ಗುಡ್ಡೆ ತಡೆಗೋಡೆ ಕುಸಿದು ಬಿದ್ದಿದ್ದು, ಮನೆಯ ಕೊಠಡಿಯ ಕಿಟಕಿ ಮಗುವಿನ ಮೇಲೆ ಬಿದ್ದು ಈ ದುರಂತ ಸಂಭವಿಸಿದೆ. ಘಟನೆ ನಡೆದ ಕೂಡಲೇ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಮಗು ಮೃತಪಟ್ಟಿದೆ ಎಂದು ತಿಳಿದುಬಂದಿದೆ. ಬೆಳಿಗ್ಗೆ ಒಂದು 3-3:30 ಗಂಟೆಗೆ
ಒಂದು ಕಾಲ್ ಬಂದು ನಾವು ಹೋಗಿ ನೋಡುವಾಗ ಮನೆ ಸಂಪೂರ್ಣ ಬಿದ್ದು, ಮನೆ ಒಳಗೆ 4 ಜನ ಇದ್ದರು. ತಂದೆ ತಾಯಿ 2 ಮಕ್ಕಳು. ದೊಡ್ಡ ಮಗಳು ಅವರು ನೌಶಾದ್ ಅವರ ಅಣ್ಣನ ಮನೆಯಲ್ಲಿ ಇದ್ದರು. ನೌಶಾದ್ ಅವರ 2 ಮಕ್ಕಳು ಒಳಗಿದ್ದರು. ಹೋಗಿ ನೋಡುವಾಗ ಎದುರಿದ್ದು ನಾವು ಬಾಗಿಲನ್ನು ಒಡೆದು ಒಳಗೆ ಹೋಗಿ ಅವರನ್ನು 3 ಹೊರಗೆ ತೆಗೆದ್ವಿ. ಆಮೇಲೆ ಮಗುವನ್ನು ಇದು ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಮತ್ತೆ ಎಲ್ಲರಿಗೂ ಕಾಲ್ ಮಾಡಿ ಎಲ್ಲರೂ ಬಂದು, ಆಮೇಲೆ ಫೈರ್ ಫೋರ್ಸಲ್ಲಿ ಬಂದು ಮಗುವನ್ನು ಇದಾಗಿದೆ. ಮಗು ಡೆತ್ ಆಗಿದೆ, 9 ಮಂತ್ 7 ವರ್ಷದ್ದು ಮಗು. ಸೊ ನಿನ್ನೆ ಧಾರಾಕಾರ ಮಳೆ ಸುರಿದ್ರಿಂದ ಈ ಥರ ಆಗಿದೆ. ಒಂದು 10 ವರ್ಷ ಆಯ್ತು ಅವರನ್ನು ಮನೆ ಕಟ್ಟಿ. ಇಲ್ಲಿ ಏನು ಆ ಥರ ಆಗಿರಲಿಲ್ಲ. ಫಸ್ಟ್ ಟೈಮ್ ಇದು ಆಗ್ತದೆ ಅಂತ ನಮಗೆ ಗೊತ್ತೇ ಆಗುದಿಲ್ಲ. ಹಾಗೆ ಅಂತ ಹೇಳಿದ್ರೆ 8 ವರ್ಷ ಆಯ್ತಲ್ಲ, ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಹೀಗಾಗಿ ಹೋಗಿದೆ. ಸೊ ನೌಶಾದ್ ಅವರ ಮಿಸ್ಸಸ್ ಮಿಸ್ರಿ ಅಂತ, ಮತ್ತು 2 ಮಕ್ಕಳು, ಒಂದು ಗಂಡು ಮಗು ಸಣ್ಣದು, ಅದವರು ಕಟ್ಟಿದ ಮಂಚದ ಮೇಲಿದ್ದರು. ಮಗು ಕೆಳಗೆ ಮಲಗಿತ್ತು. ಪೊಸಿಷನ್ ಅಂತ ಹೇಳಿದರೆ ಮನೆ ಇದು ಕಂಡಿ ಕಿಟಕಿ ಬಂದು ಡೋರಿಗೆ ಜಾಮ ಕಟ್ಟಿ ಮಂಚಕ್ಕೆ ಜಾಮ ಆಗಿ ಡೋರು ಕಂಪ್ಲೀಟ್ ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಮಂಚವನ್ನು ಮುರಿದೆವು, ಬಾಗಿಲು ಮುರಿದೆವು ನಾವು. ಮತ್ತೆ ಜನ ಎಲ್ಲ ಸೇರಿ ಆಮೇಲೆ ಫೈರ್ ಫೋರ್ಸ್ಗೆ ಫೋನ್ ಮಾಡಿ ಪೊಲೀಸ್ನವ್ರು ಬಂದರು. ಫೈರ್ ಫೋರ್ಸ್ ಬಂದು ನೋಡಿ, ಇಲ್ಲೂ ಕೂಡ ನಾವು ಗಮನಿಸಿದಾಗ ಗುಡ್ಡ ಕುಸಿದು, ತಡೆಗೋಡೆ ಕುಸಿದು, ಮನೆಯ ಕಿಟಕಿ ಆ ಮಗುವಿನ ಮೇಲೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಇಲ್ಲಿ ನಮ್ಮ ಮಂಗಳೂರು ಇಲ್ಲಿ ಈ ಭಾಗಗಳಲ್ಲಿ ಯಾವ ರೀತಿ ಅಂತ ಬಂದಾಗ ಎಲ್ಲರಲ್ಲೂ ಕೂಡ ಬಹಳಷ್ಟು ಯಥೇಚ್ಛವಾಗಿ ಭೂಮಿಗಳಿಲ್ಲ. ಎಲ್ಲರೂ ಕೂಡ ಈ ಸೆಂಟ್ಸ್ ಲೆಕ್ಕದಲ್ಲಿ ಸಣ್ಣ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಮನೆಯನ್ನು ಕಟ್ತಾರೆ. ಈ 3 BHK 2 BHK ಅನ್ನುವಂತಹ ಮನೆಗಳನ್ನು ಕಟ್ತಾರೆ. ಸೊ ಆ ಸಂದರ್ಭ ನೋಡಿ, ಪ್ರಥಮವಾಗಿ ಕಟ್ಟಿದಂತಹ 2-3 ವರ್ಷಗಳ ಕಾಲ ನೋಡಿ, ಅಲ್ಲಿ ವ್ಯಕ್ತಿಯೊಬ್ಬರು ಹೇಳಿದಂತಹ ಪ್ರಕಾರ ಪ್ರಥಮವಾಗಿ 2-3 ವರ್ಷ ಏನಾಗಲ್ಲ, 3-4 ವರ್ಷಗಳ ಕಾಲ ಏನು ಅಂತಹ ಸಮಸ್ಯೆಗಳು ಉಂಟಾಗಲ್ಲ. ಆದರೆ ಕಾಲ ಕಳೆದಂತೆ ಆ ಮಣ್ಣು ಮೃದುವಾಗ್ತಾ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಅಲ್ಲಲ್ಲಿ ಮರಗಳನ್ನು ಕಡಿಯುವಂಥದ್ದು, ಗಿಡಗಳನ್ನು ಕಡಿಯುವಂಥದ್ದು, ಕಾಂಕ್ರೀಟೀಕರಣ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಳೆ ಬಂದಾಗ 2-3 ವರ್ಷ ಏನಾಗಲ್ಲ. ತದನಂತರ ಅದರ ವ್ಯತಿರಿಕ್ತ ಪರಿಣಾಮ ಗೊತ್ತಾಗುತ್ತೆ. ಅಂದರೆ ಆ ಮಣ್ಣು ಆ ಶಕ್ತಿಯನ್ನು ಕಳೆಗುಂದುತ್ತಾ ಹೋಗುತ್ತೆ. ಪ್ರತಿ ಬಾರಿಯೂ ಕೂಡ ಇಂತಹ ಘಟನೆಗಳು ಆಗುತ್ತೆ.
ಈ ರೂಮ್ ಪಕ್ಕದ ಅದು ಒಳಗೆ ನೋಡಿದ್ರೆ ಕಿಟಕಿ ಬಿದ್ದಾಗ ಅದು ಹೋಗಿ ಮಗು ಅದ್ರಲ್ಲಿ ಫ್ಯಾಮಿಲಿ ಕೆಳಗೆ ಇದು ಅಷ್ಟೇ ಬೇರೆ ಏನಿಲ್ಲ. ನಾವು ಬಂದು ನೋಡುವ ಟ್ರೈ ಮಾಡಿದ್ವಿ. ಮಗು ಏನು ಮಣ್ಣು ಮೇಲೆ ಏನಿಲ್ಲ, ಮೇಕದಲ್ಲಿ ಇಲ್ಲ, ಕೆಳಗಿಲ್ಲ, ಇದು ಮಾತ್ರ ಲಾಕ್ ತೆಗಿಲಿಕ್ಕೆ ಬರ್ತಾ ಇಲ್ಲ. ಮಣ್ಣು ಬಂದು ಬಿದ್ದರೆ 3 hours ಅದು ತೆಗಿಲಿಕ್ಕೆ ಮಗು ಉಸಿರಾಟ ಫಸ್ಟ್ ಇತ್ತು ಸರ್. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ತುಂಬಾ ಟ್ರೈ ಮಾಡಿದ್ದೇವೆ. ಅದು ಮತ್ತೆ ತೆಗಿಲಿಕ್ಕೆ ಜಾಸ್ತಿಯಾಗಿ ಫೋರ್ಸ್ ಮಾಡ್ಲಿಕ್ಕೆ ಅಂದ್ರೆ ಮಣ್ಣು ಮೇಲೆ ಬರ್ತದೆ ಅಂತ ನಮ್ಗೆ ಹೆದರಿಕೆ ಆಯ್ತು ಫುಲ್. ಅವ್ರ ಫ್ಯಾಮಿಲಿ ಎಲ್ಲ ಅದ್ರ ಒಳಗಿದ್ರು. ಫ್ಯಾಮಿಲಿ ಅವ್ರು ಗೊತ್ತಾಗ್ಲಿಲ್ಲ. ಅವರು ಬಂದು ಒಂದ್ ಸೈಡಿಗೆ ಬಿದ್ದಿದ್ರು. ಆ ಕಾಟ್ ಬಂದು ಅವ್ರ ಒಳಗೆ ಲಾಕ್ ಆಗಿತ್ತು. ಕಾಟನ್ನು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾವ್ದು ಡೋರ್ ಅಲ್ಲ, ಅಲ್ಲೆಲ್ಲ ಲಾಕ್ ಆಗಿತ್ತು. ಅವ್ರು ಮತ್ತೆ ಹೊರಗಡೆಯಿಂದ ಬೊಬ್ಬೆ ಹಾಕಿದ್ರು. ಪಕ್ಕದ ಮನೆಯವರು ಬಂದು ಮತ್ತೆ ಇಲ್ಲಿಂದ ಫಸ್ಟ್ ಹೊಡೆದು ಮತ್ತೆ ಒಳಗೆ ಒಳಗೆ ನೋಡಿದ್ರು ಮನೆ ಗಟ್ಟಿಯಾಗಿದೆ, ಒಳ್ಳೆ ಸೇಮ್ ಇದೇ ರೀತಿ ಬಿದ್ದಿದೆ. ತಂದೆ ತಾಯಿ ಮಾಡ್ಕೊಂಡಿದ್ರು. ಲಾಕ್ ಆಯ್ತು. ಈ ಬಾಗಿಲು ಆ ಕಡೆ ಹೋಗೋ ಮಗು ಕಾಳು ಈ ಕಡೆ ಇತ್ತು. ಮಾತ್ರ ಕಾಣಿಸ್ತಾ ಇದು ಮಾತ್ರ ಇಲ್ಲಿ ಇಷ್ಟೇ. ಹೀಗೆ ನಿಂತಿದ್ದು ನಮ್ಗೆ ತೆಗಿಲಿಕ್ಕೆ ತುಂಬಾ ಟ್ರೈ ಮಾಡಿ. 3 ಜನ ಇತ್ತು. ಅವರು ಆಮೇಲೆ ಹೊರಗಡೆ ನೀವು ಬಂದು ಕಟ್ ಇವರು ಬರುವ ಮೊದಲು ನೆಲಕೆರೆಯವರು ಬಂದು 4:15 ಅವರು ಮಗು ತೆಗೆಯುವಾಗ ನನಗೆ ಗೊತ್ತಾಯ್ತು ಇದಾಗಿದೆ ಅಂತ. ಅವರು ಇದು ಬೊಬ್ಬೆ ಹಾಕಿದ್ರು. ಅವ್ರು ಕೇಳಿಸ್ತು. ಅವ್ರು ಫೋನ್ ಮಾಡಿದ್ರು. ಪಕ್ಕದ ಮನೆಗೆ ಹಾನಿ ಆಗಿದೆ. 2 ಇವತ್ತು ಆ ಭಾಗಕ್ಕೆ ಗುಡ್ಡ ಕುಸಿದು ಅಪಾರ ಹಾನಿಯಾಗಿರುವಂತಹ ಪ್ರಾಣ ಹಾನಿಯಾಗಿರುವಂತಹ ಭಾಗಕ್ಕೆ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡ್ರಾವ್ ಅವರು, ಜೊತೆಗೆ ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜ್ ಅವರು, ಜೊತೆಗೆ KPCC ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ ಆರ್ ಪೂಜಾರಿ ಅವರು ಎಲ್ಲರೂ ಕೂಡ ಆಗಮಿಸಿದರು. ಜೊತೆಗೆ ಆ ಒಂದು ದುರಂತಕ್ಕೊಳಗಾಗಿರುವಂತಹ ಮನೆ ಜೊತೆಗೆ ದುರಂತ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಜೊತೆಗೆ ಪರಿಹಾರದ ಭರವಸೆಯನ್ನು ಕೂಡ ಈ ಸಂದರ್ಭ ಅವರು ನೀಡಿದರು. ಕರಾವಳಿ ಭಾಗದಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇಂತಹ ಗುಡ್ಡ ಕುಸಿದು ಲ್ಯಾಂಡ್ಸ್ಲೈಡ್ಗಳಾಗಿ ಅಪಾರವಾಗಿರುವಂತಹ ಆಸ್ತಿ ಪಾಸ್ತಿ ಪ್ರಾಣ ಹಾನಿ ಪ್ರತಿ ಬಾರಿಯೂ ಕೂಡ ಸಂಭವಿಸುತ್ತೆ. ಇಲ್ಲೂ ಕೂಡ ತಾವು ಗಮನಿಸ್ಬೋದು, ಒಳ್ಳೆಯ ಮನೆ ಅಂದರೆ ಗಟ್ಟಿಮುಟ್ಟಾಗಿರುವಂಥ ಸುಸಜ್ಜಿತವಾಗಿರುವಂಥ ಟೆರೆಸ್ ಮನೆಯನ್ನು ಕಟ್ಟಿದ್ದಾರೆ. ಬಟ್ ಸ್ಟಿಲ್ ಈ ರೀತಿ ಲ್ಯಾಂಡ್ಸ್ಲೈಡ್ಗಳಾದಾಗ ಅದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ಮನುಷ್ಯ ಎಷ್ಟೇ ಗಟ್ಟಿ ಮುಟ್ಟು ಎಷ್ಟೇ ಖರ್ಚು ಮಾಡಿರುವಂಥ ಮನೆ ಕಟ್ಟಿದರೂ ಕೂಡ ಪ್ರಕೃತಿಯ ಮುಂದೆ ಶೂನ್ಯ ಅನ್ನುವಂಥದ್ದು ಇಂಥ ಘಟನೆಗಳು ಪದೇ ಪದೇ ನಮಗೆ ಗೊತ್ತು ಮಾಡ್ತಾನೆ ಹೋಗುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ 2-3 ವರ್ಷಗಳು ಪರವಾಗಿರಲ್ಲ, ಆದರೆ ಬರುತ್ತಾ ಆ ಭಾಗದಲ್ಲಿ ಅಂದರೆ ನಾವುಗಳು ಜಾಸ್ತಿ ಲೇಔಟ್ಗಳನ್ನು ಮಾಡ್ತೀವಿ ಅಥವಾ ಸಿಕ್ಕ ಜಾಗಗಳನ್ನು ಕಡಿದು ಅಲ್ಲಿರುವಂತಹ ಸಸ್ಯರಾಶಿಯನ್ನು ತೆಗೆದು ಅಲ್ಲಿ ಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಿ ಜೊತೆಗೆ ಅಲ್ಲಿ ನಾವು ಈ ರೀತಿ ಮನೆಗಳನ್ನು ನಿರ್ಮಾಣ ಮಾಡಿದಾಗ ಸುತ್ತಮುತ್ತಲೂ ಇದೇ ರೀತಿ ಆಗುವಂಥದ್ದು ಕೊನೆ ತನಕ. ಅಂದರೆ ಆ ಗುಡ್ಡ ಕುಸಿತು ಈ ರೀತಿಯ ಘಟನೆಗಳು ಪ್ರತಿ ಬಾರಿಯೂ ಕೂಡ ಮರುಕಳಿಸ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಹೊಳ್ಳ ಅವರಿದ್ದಾರೆ, ಪರಿಸರ ಹೋರಾಟಗಾರರು. ದಿನೇಶ್ ಹೊಳ್ಳ ಅವರೇ, ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಪ್ರತಿ ಬಾರಿಯೂ ಕೂಡ ನಾವು ಮಳೆ ಬಂದಾಗ ಇಂತಹ ಚರ್ಚೆಗಳು, ಮಳೆ ಬಂದಾಗ ಇಂತಹ ಒಂದು ದುರ್ಘಟನೆಗಳು, ಜೊತೆಗೆ ಇದಕ್ಕೆ ನಾವುಗಳು ಬೇಸರ ಸಂತಾಪವನ್ನು ವ್ಯಕ್ತಪಡಿಸ್ತೀವಿ ಪ್ರತಿ ಬಾರಿಯೂ ಕೂಡ.
ಎಸ್, ನಾವು ಮನುಷ್ಯರಾಗಿ ಇದನ್ನು ನೋಡಿದಾಗ ಬಹಳಷ್ಟು ನೋವು ತರುತ್ತೆ. ಆದರೆ ಇದಕ್ಕೆ ಮೂಲ ಕಾರಣ ಈ ಗುಡ್ಡ ಕುಸಿತ ಅನ್ನುವಂಥದ್ದು ಏನಿಲ್ಲ, ಇದು ನಮ್ಮ ಮನುಷ್ಯನ ಸ್ವಾರ್ಥದಂತೂ ಅಷ್ಟೇ 100% ಸತ್ಯದ ವಿಚಾರ. ಈ ಘಟನೆಗಳನ್ನು ತಾವು ಗಮನಿಸಿದಿರಿ ಸರ್. ಇವತ್ತಿನ ದಿನ 4 ಅಮಾಯಕರ ಜೀವ ಬಲಿಯಾಗಿದೆ ಈ ಗುಡ್ಡ ಕುಸಿತಕ್ಕೆ. ತಮಗೆ ಗೊತ್ತಿದೆ ಸರ್, ಫಸ್ಟ್ ಆಕ್ಷನ್ ಏನು ಹೇಳ್ತೀರಾ ಸರ್? ಸರಿ ನೋಡಿ, ಈ ಗುಡ್ಡ ಕುಸಿತ ಮಳೆಗಾಲದ ಒಂದು ಆತಂಕ ಪರಿಸ್ಥಿತಿ, ಅದು ಪಶ್ಚಿಮ ಘಟ್ಟ ಇರಲಿ, ನಗರ ಇರಲಿ, ಹಳ್ಳಿ ಇರಲಿ, ಎಸ್ ಸರ್, ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ನಾವೇ. ಎಸ್ ಸರ್, ನಾವು ಯಾವತ್ತೂ ಪ್ರಕೃತಿಗೆ ಬೈಬಾರ್ದು. ನೋಡಿ, ನಮ್ಮ ಆಡಳಿತ ವ್ಯವಸ್ಥೆ ಈಗ ಹೆದ್ದಾರಿ ಆಗ್ಲಿ ಅಥವಾ ಪಶ್ಚಿಮ ಘಟ್ಟದ ಕಾಮಗಾರಿ ಆಗ್ಲಿ, ಮಳೆಗಾಲ ಬರ್ತದಂತ ಗೊತ್ತಿಲ್ವಾ? ಈ ವರ್ಷ ಈಗ ಮಳೆಗಾಲ ಮುಂಚಿತವಾಗಿ ಬಂದಿದೆ. ಮಳೆಗಾಲಕ್ಕೆ 1 ತಿಂಗಳ ಮುಂಚಿತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇವರು ಎಲ್ಲ ಮಳೆಗಾಲ ಬರುವವರೆಗೆ ಶಿರಾಡಿ ಘಾಟಿಯಲ್ಲಿ ಮಳೆಗಾಲ ಬರುವವರೆಗೂ ಸುಮ್ಮನಿದ್ದು, ಇವರಿಗೆ 1 ವರ್ಷ ಟೈಮ್ ಇತ್ತು, ಸುಮ್ಮನಿದ್ದು ಆ ಬೆಟ್ಟವನ್ನು 90 ಡಿಗ್ರಿ ಕಟ್ ಮಾಡಿಕೊಂಡು ಅದಕ್ಕೆ ಯಾವುದೇ ಒಂದು ಕಾಳಜಿ ವಹಿಸದೆ, ಅದಕ್ಕೆ ಹೊದಿಕೆ ಆಗ್ಲಿ, ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸದೆ ಮಾಡಿದರೆ ಗುಡ್ಡ ಕುಸಿಲೇಬೇಕು ನೋಡಿ. ಈಗ ಈ ಗುಡ್ಡ ಕುಸಿತ ನಮ್ಗೆ ಇವತ್ತೇನು ಹೊಸತಲ್ಲ, ಈಗ 5-6 ವರ್ಷಗಳಿಂದ ಮಡಿಕೇರಿ, ಚಿಕ್ಕಮಗಳೂರು ಎಲ್ಲ ಆಗ್ತಾ ಇದೆ. ಈ ಗುಡ್ಡ ಕುಸಿತ ಕಾರಣ ಏನು ಅಂತೇಳಿ ನಮ್ಮ ಇಂಜಿನಿಯರ್ ಆಗ್ಲಿ, ನಮ್ಮ ಜಿಲ್ಲಾಡಳಿತ, ನಮ್ಮ ಅಧಿಕಾರಿಗಳು, ನಮ್ಮ ರಾಜಕೀಯ ವ್ಯವಸ್ಥೆ ಮುಂಜಾಗ್ರತೆ ಕ್ರಮ ವಹಿಸದೇ ಇದ್ದ ಕಾರಣ ಇದೆಲ್ಲ ಅನಾಹುತಗಳಾಗುದು. ಮಳೆಗಾಲ ಆಗ್ಲಿಕ್ಕೆ ಮೊದಲು ಯಾವುದೇ, ಅದು ಪಶ್ಚಿಮ ಘಟ್ಟದಲ್ಲಿ ಎಲ್ಲೇ ಆಗ್ಲಿ, ಆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಅಲ್ಲಿ ಯಾವುದೇ ಗುಡ್ಡ ಕುಸಿತ ಆಗದಾಗೆ ಕ್ರಮ ಕೈಗೊಳ್ಳಬೇಕಾದ್ರೆ ಇವರ ಜವಾಬ್ದಾರಿ. ಏನೂ ಜವಾಬ್ದಾರಿ ವಹಿಸದೆ ಆ ಸಮಯ ಸಂದರ್ಭಕ್ಕೆ ಬಂದಾಗ ಎಲ್ಲ ಗುಡ್ಡ ಕುಸಿತ ಆಯ್ತು ಅಂತ ಹೇಳ್ಕೊಂಡು ಚಾರ್ಮಾಡಿ ಘಾಟ್ ಬ್ಲಾಕ್ ಆಯ್ತು, ಶಿರಾಡಿ ಬ್ಲಾಕ್ ಆಯ್ತು ಹೇಳಿದ್ರೆ ಜನರಿಗೆ ಸಮಸ್ಯೆ ಮಾಡೋದು ಇವರು ಎಚ್ಚರಿಕೆ ವಹಿಸಿಕೊಳ್ಬೇಕಿತ್ತು. ಕರೆಕ್ಟ್ ಸರ್. ಈಗ ಹೌದು, ಈಗ ಈ ಒಂದು ಪ್ರಕರಣದಲ್ಲ ಸರ್, ಅಂದರೆ ಇಲ್ಲಿ ಮೊಂಟೆ ಪದವಿನಲ್ಲಿ ಅಜ್ಜಿ ಸೇರಿ 2 ಪುಟ್ಟ ಮಕ್ಕಳು, 1.5 ವರ್ಷ ಜೊತೆಗೆ 3 ವರ್ಷದ ಪುಟ್ಟ ಮಕ್ಕಳು ಇಬ್ಬರು ಸಾವನ್ನಪ್ತಾರೆ. ಜೊತೆಗೆ ಆ ಕಡೆ ಬೆಳ್ಮ ಗ್ರಾಮದಲ್ಲೂ ಕೂಡ ಅದೇ ರೀತಿ ನಯೀಮ ಅನ್ನುವಂತಹ 10 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ತಾರೆ. ಇದು 2 ಕೇಸ್ಗಳಲ್ಲೂ ಕೂಡ ಮನೆಯ ಹಿಂಬದಿದ್ದಂತಹ ಗುಡ್ಡ ಕುಸಿದು ಅವರ ಮನೆಗೆ ಬಿದ್ದು ಆ ಮನೆಯ ಅವಶೇಷಗಳ ಅಡಿಯಲ್ಲಿ ಅವರು ಸಿಲುಕಿ ಸಾವನ್ನಪ್ಪಿರುವಂಥದ್ದು. ಅಂದರೆ ಇಲ್ಲಿ ಮರಗಳ ನಾಶದಿಂದ, ಅಂದರೆ ಈ ಮೊಂಟೆ ಪದವಿನಲ್ಲೂ ಕೂಡ ಆಗಿರುವಂತಹ ಪ್ರಕರಣ ಇದೇ ರೀತಿ ಸರ್. ಅಂದರೆ ಅವರ ಮನೆಯ ಮೇಲ್ಭಾಗದಲ್ಲಿ ಗುಡ್ಡ ಇತ್ತಂತೆ, ಆ ಗುಡ್ಡದಲ್ಲಿ ಮರಗಳನ್ನು ಕಡಿದು ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಸೊ ದ್ಯಾಟ್ಸ್ ವೈ ಈ ಒಂದು ಗುಡ್ಡ ಕುಸಿತ ಆಗಿದ್ದಾಗ ಆ ಮಕ್ಕಳು ಜೊತೆಗೆ ಅಜ್ಜಿ ಕುಟುಂಬದ 3 ದಾರುಣವಾಗಿರುವಂಥ ಅಂತ್ಯವನ್ನು ಕಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಇದೆಲ್ಲವೂ ಕೂಡ ಈ ಬರುತ್ತಾ ಮಣ್ಣಿನ ಫಲವತ್ತತೆ ಅಥವಾ ಮಣ್ಣಿನ ಶಕ್ತಿ ಕುಂದುತ್ತಾ ಇದೆ. ಬಹುಶಃ ಈ ಮರಗಳನ್ನು ನಾವು ಕಡಿಯೋದ್ರಿಂದ ಈ ತಾವುಗಳು ಹೋರಾಟ ಮಾಡಿರ್ತಾರೆ, ನೇತ್ರಾವತಿ ಹೋರಾಟ, ಅಲ್ಲಿ ಸಹ್ಯಾದ್ರಿಯ ತಪ್ಪಲು ಪ್ರದೇಶ, ಆ ಹೋರಾಟಕ್ಕೂ ಕೂಡ ಇಲ್ಲಿ ಆಗ್ತಾ ಇರುವಂತಹ ಗುಡ್ಡ ಕುಸಿತ ಇಂಟರ್ ಕನೆಕ್ಟೆಡ್ ಏನಾದರೂ ಇದೆಯಾ ಸರ್, ಹೇಗೆ ಸರ್? ನೋಡಿ, ಪಶ್ಚಿಮ ಘಟ್ಟ ಇರ್ಲಿ, ನಮ್ಮ ಹಳ್ಳಿ ಪ್ರದೇಶ ಇರ್ಲಿ, ನಾವೇ ಎಲ್ಲೇ ಆದ್ರೂ ಆ ಮನೆ ಹತ್ರ ಹಳ್ಳಿ ಹತ್ರ ಒಂದು ಬೆಟ್ಟ ಉಂಟು ಹೇಳಿ ಆದ್ರೆ ಆ ಬೆಟ್ಟದಲ್ಲಿರುವ ಹುಲ್ಲುಗಾವಲಿನ ಹೊದಿಕೆ ಮತ್ತು ಮರಗಳ ಸಂರಕ್ಷಣೆ ನಾವು ಮಾಡ್ಬೇಕು. ಯಾಕಂದ್ರೆ ಯಾವುದೇ ಪ್ರದೇಶ, ಪಶ್ಚಿಮ ಘಟ್ಟ ಅಂತಲ್ಲ, ನಮ್ಮ ಸುತ್ತಮುತ್ತ ಇರ್ಬೋದು, ಯಾವುದೇ ಇದರಲ್ಲಿ ಸುತ್ತಮುತ್ತ ನಮ್ಮ ಒಂದು ಬೆಟ್ಟದ ಮೇಲೆ ಮರಗಳು ಭದ್ರವಾಗಿ ಅಂತ ಹೇಳಿದ್ರೆ ಅದರ ಬೇರುಗಳ ಗೋಳುಗಳನ್ನು ಕೇಳುವವರಿಲ್ಲ. ಈಗ ಮಂಗಳೂರು ಹಾಗೆ ಆಗಿದೆ ಅಂತ ಗೊತ್ತುಂಟಾ? ಮರ ಉಂಟು, ಅಷ್ಟೇ ಮರದ ಒಳಗಿನ ಬೇರನ್ನು, ಅಲ್ಲಿ ಒಳಗಿನ ಮಣ್ಣನ್ನು ಸ್ಮಾರ್ಟ್ ಸಿಟಿ ಅಂತೇಳಿ ಕಾಮಗಾರ ಮಾಡಿ ಎಲ್ಲ ಮುಗಿಸಿಬಿಟ್ರೆ ಈಗ ಏನಾಗಿದೆ ಹೇಳಿದ್ರೆ ಎಲ್ಲಾ ಬೆಟ್ಟಗಳಲ್ಲಿ ಬೇರುಗಳು ಮಣ್ಣಿನ ಹಿಡಿತದಲ್ಲಿ ಭದ್ರವಾಗಿದ್ದಷ್ಟು ಕೊಟ್ಟು ಮರ ಸ್ಟ್ರಾಂಗ್ ಆಗೋದು. ಬೇರುಗಳು ವೀಕ್ ಆದಾಗ ಏನಾಯ್ತು ಗೊತ್ತುಂಟಾ? ತೀವ್ರವಾದ ಗಾಳಿಗೆ ಮರಕ್ಕೆ ಅದನ್ನು ತಡೆದುಕೊಳ್ಳುವಂತ ಶಕ್ತಿ ಇಲ್ಲ. ಅದು ಗುಡ್ಡ ಕುಸಿತ ಆಗ್ತದೆ, ಮರಗಳು ಬಿದ್ದು ಹೋಗ್ತದೆ. ಆಕ್ಚುಲಿ ಈಗ ನೋಡಿ, ಮಂಗಳೂರಲ್ಲಿ ಹೇಳುದು, ಮಂಗಳೂರಿಗೆ ಇಷ್ಟೆಲ್ಲ ಮಣ್ಣಿಂದ ಕಂಪ್ಲೇಂಟ್ ಬರ್ತಾ ಉಂಟು, ಅಲ್ಲಿ ಮರ ಬಿತ್ತು, ಇಲ್ಲಿ ಮರ ಬಿತ್ತು ಅಂದ್ರೆ ಮರ ಬೀಳ್ಲಿಕ್ಕೆ ಮೊದಲು ಎಲ್ಲಿ ಬೀಳ್ತಿತ್ತು? ಮೊದಲು ಇಷ್ಟು ದೊಡ್ಡ ಮಳೆ ಬರುವಾಗ್ಲೂ ಮರ ಬೀಳ್ತಿಲ್ಲ ಇತ್ತು. ಆದ್ರೆ ನಾವು ಸ್ಮಾರ್ಟ್ ಸಿಟಿ ಅಂತ ಕಾಮಗಾರಿ ಮಾಡುವಾಗ ಮಣ್ಣಿನ ಮರಗಳಿನ ಈ ಬೇರುಗಳನ್ನೆಲ್ಲ ಕತ್ತರಿಸಿಕೊಂಡು ಆಮೇಲೆ ಅದರ ಮೇಲೆ ಇಂಟರ್ಲಾಕ್ ಕಾಂಕ್ರೀಟ್ ಹಾಕೊಂಡು ಮಳೆಗಾಲದ ನೀರು ಅಂತರ್ಜಲಕ್ಕೆ ಹೊಂದಾಣಿಕೆ ಆಗದೇ ಇರುವಾಗ ಬೇರುಗಳು ವೀಕ್ ಆಗುವಾಗ ಮರಗಳಿಗೆ ತಡ್ಕೊಳ್ಳುವಂತ ಶಕ್ತಿ ಇಲ್ಲ. ಸೇಮ್ ಗುಡ್ಡಗಳಲ್ಲಿ ಕೂಡ ಪಶ್ಚಿಮ ಘಟ್ಟ ಆಗ್ಲಿ, ನಮ್ಮ ಊರಿನ ಸುತ್ತಮುತ್ತ ಆಗ್ಲಿ, ಆ ಮರಗಳು ಬೆಟ್ಟಗಳ ಮೇಲೆ ಮರಗಳು ಎಷ್ಟು ಉಂಟು ಮುಖ್ಯ ಅಲ್ಲ, ಆ ಮರಗಳು ಮಣ್ಣಿನ ಹಿಡಿತ ಎಷ್ಟು ಸ್ಟ್ರಾಂಗ್ ಆಗಿವೆ, ಎಷ್ಟು ಸಡಿಲಗೊಂಡಿವೆ ಅದು ಮುಖ್ಯ. ಆದ ಕಾರಣ ಇಂಥ ಸಂದರ್ಭದಲ್ಲಿ ಈಗ ನಮ್ಗೆ ಈ ಸತಿ ಏನಂದ್ರೆ ಫಸ್ಟ್ ಟೈಮ್ ಮೇ ತಿಂಗಳಲ್ಲಿ ಗುಡ್ಡ ಕುಸಿತ ಆಗೋದು, ಇದು ರೆಕಾರ್ಡ್, ಇದು ದಾಖಲೆ, ಒಂದು 25 ವರ್ಷ ನಂತರ.
ಯಾವಾಗ್ಲೂ ಜುಲೈಯಲ್ಲಿ ಭೂಕುಸಿತ ಆಗೋದು ಇಂಥದ್ದೆಲ್ಲ ಆಗೋದು, ಮುಳುಗಡೆ ಆಗೋದು. ಇವತ್ತು ಫಸ್ಟ್ ಟೈಮ್ ಮೇ ತಿಂಗಳಲ್ಲಿ ಮುಳುಗಡೆ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಇದು ಎಲ್ಲಾ ಕಡೆಯಲ್ಲಿ ನಮ್ಮ ನೇಚರ್ ನ ಹಸಿರು ಹೊದಿಕೆಯನ್ನು, ಅಂದ್ರೆ ಈ ಹಸಿರು ಚಾದರವನ್ನು ನಾವು ಕಡಿಮೆ ಮಾಡ್ತಾ 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 ಅಭಿವೃದ್ಧಿ ಎಂಬ ನೆಪದಲ್ಲಿ ಎಲ್ಲವನ್ನು ಕತ್ತರಿಸ್ತಾ ಇದ್ದ ಕಾರಣ ನಾವೇ ಮಾಡಿಕೊಂಡ ಮ್ಯಾನ್ ಮೇಡ್ ಟ್ರಾಜಿಡಿ, ನಾವೇ ಮಾನವ ನಿರ್ಮಿತ ದುರಂತ ಇದು. ಯಾವುದ ಮೇಲೂ ದೋಷಾರೋಪಣೆ ಮಾಡುವಂತದಲ್ಲ, ನಾವೇ ಮಾಡಿಕೊಂಡ ದುರಂತಗಳು ಅಷ್ಟೇ. ಎಲ್ಲ ನಾವು ಅಭಿವೃದ್ಧಿ, ಆ ಪಕ್ಷ ಮಾಡಿದ ಅಭಿವೃದ್ಧಿ, ಈ ಪಕ್ಷ ಅಭಿವೃದ್ಧಿ ಮಾಡಿದ ಒಪ್ಪಿಕೊಳ್ತೇವೆ. ಇಲ್ಲ, ಎಲ್ಲಾ ಪಕ್ಷಗಳು ನೇಚರ್ ಮೇಲೆ ಯಾವುದೇ ಕಾಳಜಿ ವಹಿಸ್ತಾ ಇಲ್ಲ. ಓನ್ಲಿ ಡೆವಲಪ್ಮೆಂಟ್, ಓನ್ಲಿ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಮರ ಗಿಡ ಬೇರು ನಾರು ಬಳ್ಳಿ ಅದ್ರ ಮೇಲೆ ಯಾವುದೂ ಕಾಳಜಿ ವಹಿಸದ ಕಾರಣ ಇವತ್ತು ದುರಂತಗಳಾಗ್ತಾರೆ. ಕರೆಕ್ಟ್. ಈಗ ಸರ್ ಇಲ್ಲಿ ಈ ಪ್ರಕರಣಗಳಲ್ಲೂ ಕೂಡ ಅದೇ ರೀತಿ, ಅಂದ್ರೆ ಆ ಗುಡ್ಡ ಕುಸಿತು ಅಂತ ಬಂದಾಗ ಗುಡ್ಡ ಕುಸಿಲಿಕ್ಕೆ ಕಾರಣ ಮರಗಳನ್ನ ನಾವು ಕಡಿದಿರುವಂತದ್ದು ಅಷ್ಟೇ. ಹೌದು, ಇಲ್ಲಿ ಮರಗಳ ಮೇಲೆ ಹುಲ್ಲುಗಾವಲಿಲ್ಲ, ಮರಗಳ ಮೇಲೆ ಮರಗಳಿಲ್ಲ ಎಲ್ಲ ಇರುವಾಗ ಗುಡ್ಡ ಆಟೋಮೆಟಿಕ್ ವೀಕ್ ಆಗ್ತದೆ. ಮಣ್ಣಿನ ಮೇಲ್ಮೈ ಪದರ ಒಳಮೈ ಪದರ ಭದ್ರವಾಗಿದ್ರೆ ಮರಗಳು ಭದ್ರವಾಗಿರುತ್ತೆ. ಮರಗಳು ಬೇರು ಹಿಡಿತದಲ್ಲಿ ಮಣ್ಣನ್ನು ಹಿಡಿದುಕೊಳ್ಳುವ ಶಕ್ತಿ ಇರ್ತದೆ. ಕರೆಕ್ಟ್. ಈಗ ಈ ಒಂದು ವಿಚಾರ ಸರ್, ಅಂದ್ರೆ ಈ ಒಂದು ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಅವರೊಬ್ರು ಹೇಳ್ತಾರೆ, ನಾವು ಈ ಹಿಂದೆ ಇದ್ವಿ, ಇಲ್ಲಿ ಯಾವ ರೀತಿ ಸಮಸ್ಯೆ ಇರ್ಲಿಲ್ಲ, ಅಂದ್ರೆ ಹೊಸ ಮನೆಯನ್ನ ಕಟ್ತಾರಲ್ವಾ, ಅಂದ್ರೆ ಇಲ್ಲಿ ಮಂಗಳೂರು ಕಡೆಗಳಲ್ಲಿ ಯಾವ ರೀತಿ ಅಂತ ಬಂದಾಗ ಒಂದು ಸೆನ್ಸ್ ಗಳನ್ನ ತೆಗೆದುಕೊಂಡು ಮನೆಯನ್ನ ಕಟ್ಟುವಂಥದ್ದು, ಈ 5 ಸೆನ್ಸ್ 6 ಸೆನ್ಸ್ ಆ ಸೆನ್ಸ್ ಗಳನ್ನ ಕಟ್ಟಿದಾಗ ಈ ಲೇಔಟ್ ಗಳನ್ನ ಮಾಡ್ತಾರೆ, ಈ ರೀತಿ ಮರಗಿಡಗಳನ್ನ ಎಲ್ಲವೂ ಕೂಡ ಕಡಿತಾರೆ, ಗದ್ದೆಗಳನ್ನ ಫಿಲ್ ಮಾಡ್ತಾರೆ, ಕೊನೆಯದಾಗಿ ಗುಡ್ಡಗಳನ್ನ ಕೂಡ ಕಡಿತಾರೆ. ಆ ರೀತಿ ಮಾಡಿದಾಗ ಪ್ರಥಮವಾಗಿ 2-3 ವರ್ಷಗಳ ಕಾಲ ಬಹುಶಃ ಆ ಮನೆ ಗಟ್ಟಿಯಾಗಿರುತ್ತೆ, ಆ ನೆಲವು ಕೂಡ ಗಟ್ಟಿಯಾಗಿರುತ್ತೆ. ತದನಂತರ ಈ ಮಳೆ ಬಂದು ವರ್ಷಗಳು ಕಳೆದ ನಂತರ ಬಹುಶಃ ಆ ಮಣ್ಣು ಶಕ್ತಿಯನ್ನ ಕುಂದುತ್ತಾ ಹೋಗುತ್ತಾ, ಹೇಗೆ ಸರ್? ಯಾಕಂದ್ರೆ ಈ ರೀತಿ ನೋಡಿದಾಗ ಮಣ್ಣು ಸಡಿಲಗೊಂಡ ನೋಡಿ, ಮಣ್ಣು ಸ್ಟ್ರಾಂಗ್ ಇದ್ದಷ್ಟು ಏನು ಭೂಕುಸಿತ ಆಗೋದಲ್ಲ, ಅದಕ್ಕೆ ಎಂತ ಮಳೆ ಬಂದು ತಡೆದುಕೊಳ್ಳುವಂತ ಶಕ್ತಿ ಇದೆ. ಯಾವಾಗ ಮಣ್ಣು ಸಡಿಲ ಆಗ್ತದೆ ನೋಡಿ, ಸಡಿಲ ಆದ ಕೂಡಲೇ ಬೇರಿನ ಹಿಡಿತ ಕಡಿದುಕೊಳ್ತದೆ. ಬೇರೆ ಹಿಡಿತ ಕಳೆದುಕೊಳ್ಳೆ ಅದು ಭೂಕುಸಿತವಾಗ್ಬೋದು, ಮರಗಳು ಕುಸಿಬಹುದು, ಬೆಟ್ಟಗಳು ಕುಸಿಬಹುದು, ಎಲ್ಲದಕ್ಕೂ ಕಾರಣ ಆಗ್ತದೆ. ನಾವು ಮರಗಳ ಮೇಲ್ಗಡೆ ಮಾತ್ರ ನೋಡುದಲ್ಲ, ಮರಗಳ ಈಗ ಮನೆ ಕಟ್ಟುವಾಗ ಮನೆಯ ಪಂಚಾಂಗ ಎಷ್ಟು ಸ್ಟ್ರಾಂಗ್ ಉಂಟು, 4 ಮಹಡಿ ಮಾಡಬಹುದು, 5 ಮಹಡಿ ಮಾಡಬಹುದು, ಪಂಚಾಂಗ ಮೊದಲು ನಾವು ಫಿಕ್ಸ್ ಮಾಡ್ತೇವಲ್ವಾ, ಹಾಗೆ ಮರಗಳ ಬೇರುಗಳು ಭದ್ರವಾಗಿದ್ರೆ ಮಾತ್ರ ಮರಗಳು ಎಂತದೇ ಗಾಳಿ ಸುನಾಮಿ ಬಂದ್ರು ತಡ್ಕೊಳ್ತದೆ. ಯಾವಾಗ ಮರಗಳ ಬೇರು ಮಣ್ಣಿನ ಹಿಡಿತ ತಡ್ಕೊಳ್ಳುವ ಅಲ್ಲಿ ವೀಕ್ ಆಗ್ತದೆ, ವೀಕ್ ಆದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಒಂದು ಮಳೆ ಬಂದ ಕೂಡಲೇ ಎಲ್ಲ ಮರಗಳು ಕುಸಿದ್ರೆ, ಆ ಮರಗಳು ಕುಸಿದ ಕೂಡಲೇ ಅಲ್ಲಿ ಮಣ್ಣಿನ ಕೂಡ ಸಡಿತ ಆಗಿ ಕೂಡಲೇ ಕುಸಿತ ಕೂಡ ಆಗ್ತದೆ ಅಲ್ವಾ? ಏನ್ ಮಾಡ್ಬೇಕಂತ ಹೇಳ್ತೀರಿ ಸರ್? ಕೊನೆದಾಗ ಲಾಸ್ಟ್ ರಿಯಾಕ್ಷನ್ ಸರ್, ಏನ್ ಕತೆ ಇದನ್ನ ನೋಡಿದಾಗ? ಅಲ್ಲ, ನೀವು ಹಿಂದಿನ ಕೂಡ ಈ ಬಗ್ಗೆ ಧ್ವನಿಯನ್ನು ಎತ್ತಿದ್ದೀರಿ, ಬಟ್ ನಮ್ಗಳಿಗೆ ಈ ಒಂದು ದುರಂತ ಏನ್ ಗೊತ್ತಾ ಸರ್, ಮಳೆ ಬಂದಾಗ ಮಾತ್ರ ಇದರ ಎಫೆಕ್ಟ್ನೆಸ್ ನಮ್ಗೆ ಅರ್ಥ ಆಗುತ್ತೆ. ಬಿಟ್ರೆ ಪಂಪ್ ಎಲ್ಲ ಕೊಟ್ಟಾರ ಎಲ್ಲ ಮುಳುಗಡೆ ಆಗಬೇಕಾದ್ರೆ ಮಳೆಗಾಲಕ್ಕೆ ಮೊದಲೇ ಮುಂಜಾಗ್ರತೆ ಯಾವ ಮುಳುಗಡೆಯೂ ಆಗ್ತಿಲ್ಲ. ಕರೆಕ್ಟ್. ಏನಿಲ್ಲ ಸರ್, ಎಂತ ಗೊತ್ತುಂಟಾ, ಮನೆಯಲ್ಲಿ ಮನೆಗಳು ಬದಲಾವಣೆ ಆಗ್ಬೇಕು. ನಮ್ಮ ಮನೆಯ ಸುತ್ತ ಇಡೀ ನೋಡಿ, ಒಂದು ಮನೆಯ ಸುತ್ತ ಒಂದಷ್ಟು ಹಸಿರು ಭದ್ರತೆ, ಒಂದು ಮರ ಗಿಡಗಳು, ಹುಲ್ಲುಗಾವಲು, ಕಾಂಕ್ರೀಟ್ ಮಾಡದೆ, ಇಂಟರ್ಲಾಕ್ ಹಾಕದೆ ಮಾಡಿದ್ರೆ ಮನೆ ಬದಲಾವಣೆ ಆದ್ರೆ ಮನ ಬದಲಾವಣೆ ಇಡೀ ಊರೇ ಬದಲಾಗ್ತದೆ. ಇದು ನಾವೆಲ್ಲ ಎಂತ ಗೊತ್ತುಂಟು, ನಮ್ಮ ಮನೆ ಮಾತ್ರ ಸೇಫ್ ಇರ್ಲಿ, ನನ್ನ ಕಂಪೌಂಡ್ ಸರಿ ಇಲ್ಲ, ಊರಿನ ವಿಷಯ ಏನ ಬಗ್ಗೆ ಹಾಳಾಗಿ ಹೋಗ್ಲಿ, ಇಂತ ಒಂದು ದೃಷ್ಟಿಕೋನದಿಂದ ನಾವು ಇತ್ತೆಲ್ಲ ಆಗೋದು. ಅದು ಜನರಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ. ನಾವು ಕೇವಲ ಸರ್ಕಾರ ದೋಷಾರೋಪಣೆ ಮಾಡೋದಲ್ಲ, ಜನರು ಕೂಡ ಹಾಗೆ ಬದಲಾವಣೆ ಆಗುದೇ ಇಲ್ಲ. ಇಂಥ ದುರಂತ ಆದ್ರೂ ಬದಲಾವಣೆ ಆಗುದಿಲ್ಲ ಅಲ್ಲ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದಿನೇಶ್ ಒಳ್ಳೆ ಸರ್, ನಮ್ಮ ಕುಡ್ಲಬಾಯಿನಿ ಜೊತೆ ಮಾತಾಡಿದೆ. ಯಾಕಂದರೆ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ, ನೇತ್ರಾವತಿ ಹೋರಾಟಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡದಿರುವಂತಹ ಪರಿಸರ ಹೋರಾಟಗಾರರು ಪ್ರತಿ ಬಾರಿ ಕೂಡ ಹೇಳ್ತಾರೆ, ಇನ್ನು ಮುಂದಕ್ಕೆ ಕರಾವಳಿಗೆ ಇಂತಹ ಲ್ಯಾಂಡ್ಸ್ಲೈಡ್ಗಳು, ಗುಡ್ಡ ಕುಸಿತಗಳು ಆಗುತ್ತೆ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ಅವರು ಹೇಳಿದ್ದಾರೆ, ಪ್ರತಿ ಬಾರಿ ಹೇಳ್ತಾರೆ. ಆದರೆ ನಮ್ಮ ಜನರಿಗೆ ಅರ್ಥ ಆಗಲ್ಲ, ನಮ್ಮ ಸರ್ಕಾರಕ್ಕೆ ಅರ್ಥ ಆಗಲ್ಲ. ಡೆವಲಪ್ಮೆಂಟ್ ಅನ್ನುವಂಥ ಹೆಸರಿನಲ್ಲಿ ಇಡೀ ಕಗ್ಗೊಲೆ ಮಾಡ್ತಾ ಇದೆ, ಪ್ರಕೃತಿಯ ಮೇಲೆ ದಬ್ಬಾಳಿಕೆ, ಬಲಾತ್ಕಾರ ಆಗ್ತಾ ಇದೆ. ಆದರೆ ಪ್ರಕೃತಿ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ಬಂದಾಗ ಈ ರೀತಿಯ ಲ್ಯಾಂಡ್ಸ್ಲೈಡ್ಗಳು, ಗುಡ್ಡ ಕುಸಿತಗಳು ಮಾಡಿ ಮನುಷ್ಯನಿಗೆ ಅಲ್ಲಲ್ಲಿ ಹೊಡೆತ, ಎಚ್ಚರಿಕೆಯನ್ನು ನೀಡ್ತಾ ಇರುತ್ತೆ. ಆದರೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋಂಥದ್ದು ಅಷ್ಟೇ ದುರಂತದ ಸಂಗತಿ.
ಜೊತೆಗೆ ಮಳೆಯಿಂದಾಗಿ ಬಹಳಷ್ಟು ಸಾವು ನೋವುಗಳು, ಜೀವಹಾನಿಗಳು ಸಂಭವಿಸ್ತಾ ಇದೆ. ಜೊತೆಗೆ ಮಳೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಈಗ ಕೇಳ್ತಾ ಇರುವಂತಹ ಸುದ್ದಿ, ನಾಳೆಯ ದಿನ ಶಾಲಾ ಕಾಲೇಜುಗಳು ಇದೆಯಾ ಅನ್ನುವಂಥದ್ದು. ಶಾಲೆಗಳಿಗೆ, ಕಾಲೇಜುಗಳಿಗೆ ರಜೆ ಇದೆಯಾ? ನಿರಂತರವಾಗಿ ಮಳೆ ಸುರಿತಾ ಇದೆ, ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ, ಏನು ಕತೆ ಅನ್ನೋದು ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಬನ್ನಿ. ಕರಾವಳಿಯಲ್ಲಿ ಮುಂದುವರಿದ ವರುಣಾರ್ಭಟ, ಆ ಹಿನ್ನೆಲೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂತಹ ಸುದ್ದಿ. ಯಾಕಂದರೆ ಶಾಲಾ ಕಾಲೇಜುಗಳಿಗೆ, ಮಕ್ಕಳಿಗೆ ಕಾಲೇಜಿಗೆ ಹೋಗಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ ನಾಳೆ ರಜೆ ಇದೆಯಾ, ಶಾಲಾ ಕಾಲೇಜುಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕರಾವಳಿಯಲ್ಲಿ ವರುಣಾರ್ಭಟ ಹಿನ್ನೆಲೆ ನಾಳಿನ ದಿನ ಅಂದರೆ ಶನಿವಾರ 31ನೇ ತಾರೀಕಿನಾದ್ಯಂತ 31ನೇ ತಾರೀಕಿನಂದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನಾಳೆ ಅಂದರೆ ಶನಿವಾರ 31ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, CBSE, ಪದವಿ ಪೂರ್ವ, ಸರ್ಕಾರಿ ಅನುದಾನಿತ, ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಅಂದರೆ ಅಂಗನವಾಡಿಯಿಂದ PU ಕಾಲೇಜ್ ತನಕ ರಜೆಯನ್ನು ಘೋಷಿಸಲಾಗಿದೆ. ಪ್ರೈವೇಟ್ ಆರ್ ಗೌರ್ಮೆಂಟ್, ಭೇದ ಭಾವಗಳಿಲ್ಲ, ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಆಲ್ಸೋ. ಅಂಗನವಾಡಿಯಿಂದ ಹಿಡಿದು PU ಕಾಲೇಜ್ ತನಕ ರಜೆಯನ್ನು ಘೋಷಿಸಲಾಗಿದೆ. ನಾಳೆ ಅಂದರೆ ಶನಿವಾರ ದಿನಾಂಕ 31 ತಾರೀಕು ಅಂದರೆ ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆಯನ್ನು ಘೋಷಿಸಲಾಗಿದೆ. ಸೊ ಹಾಗಿದ್ದಾಗ ಇದನ್ನು ಗಮನಿಸಿ, ನಾಳಿನ ದಿನ ಕರಾವಳಿಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇದು ರಜೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್. ಇವೆಲ್ಲದರ ಜೊತೆಗೆ ಇವತ್ತಿನ ದಿನ ಕರಾವಳಿ ಭಾಗಕ್ಕೆ ಅಕ್ಷರಶಃ ಬ್ಲ್ಯಾಕ್ ಫ್ರೈಡೆ, ಕರಾಳ ಶುಕ್ರವಾರ, ನೋ ಡೌಟ್ ಒಂದು ವಿಚಾರಕ್ಕೆ. ಯಾಕಂದರೆ ಸಾಲು ಸಾವಿನ ಸುದ್ದಿಗಳು. ಯಾಕಂದರೆ ಇದು ದುರಂತ, ಗುಡ್ಡ ಕುಸಿತು ಸಂಭವಿಸಿದಂಥ ದುರಂತ ಸಾವುಗಳಾದರೆ ಬಹಳಷ್ಟು ಕಡೆಗಳಲ್ಲಿ ಪಾಪ ಈ ಸಂದರ್ಭದಲ್ಲೂ ಕೂಡ ಲೈನ್ಮ್ಯಾನ್ಗಳು ಕೆಲಸವನ್ನು ನಿರ್ವಹಿಸ್ತಾರೆ. ನಾವುಗಳು ಈ ಮಳೆ ಕಾಲದಲ್ಲಿ ಕರೆಂಟ್ ಹೋಗುವಂಥದ್ದು, ವಿದ್ಯುತ್ ಹೋಗುವಂಥದ್ದು ಸಹಜ, ನೋ ಡೌಟ್ ಸಹಜ. ಸೊ ಆ ಸಂದರ್ಭ ಅಲ್ಲಲ್ಲಿ ಈ ಲೈನ್ ಕಟ್ಟಾಗಿ ಬಹಳಷ್ಟು ವಿದ್ಯುತ್ ವ್ಯತ್ಯಯಗಳು ಉಂಟಾಗುತ್ತೆ. ನಾವು ಫೋನ್ ಮೇಲೆ ಫೋನ್ ಮಾಡ್ತೀವಿ, ಬೈತೀವಿ, ಏನೇನೋ ಪದಗಳಿಂದ ಬೈತೀವಿ, ಕರೆಂಟ್ ತಕ್ಕಳು ಸಹಿತೀರಾ ಅಂತ ಹೇಳಿ, ಕರೆಂಟಿನವರು ಸತ್ತೋದ್ರು ಅನ್ನುವಂಥದ್ದು. ಯಾಕಂದರೆ ಆ ರೀತಿಯಲ್ಲ ನಾವು ಬೈತೀವಿ. ಯಾಕಂದರೆ ಕರೆಂಟ್ ಬೇಕು, ಇಲ್ಲದಿದ್ದರೆ ಆಗಲ್ಲ, ಸರಿ. ಆದರೆ ಈ ಸಂದರ್ಭದಲ್ಲೂ ಕೂಡ, ಈ ಸುರಿಯುವ ಮಳೆಯಲ್ಲೂ ಕೂಡ ಪಾಪ ಅವರು ರೈನ್ಕೋಟ್ಗಳನ್ನು ಹಾಕಿ ಪಾಪ ಅವರ ಕುಟುಂಬವನ್ನು ಲೆಕ್ಕಿಸದೆ ಕೂಡ ಆ ಕರೆಂಟ್ ಕಂಬಗಳಿಗೆ, ಲೈಟ್ ಕಂಬಗಳಿಗೆ ಹೋಗಿ ಅಲ್ಲಿ ದುರಸ್ತಿಯನ್ನು ಮಾಡ್ತಾರೆ ನೋಡಿ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ನೋಡಿ. ಇಂಥದ್ದೇ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ. ಬೆಳ್ತಂಗಡಿಯಲ್ಲಿ ಪಾಪ 32 ವರ್ಷ, ಇನ್ನೂ ಕೂಡ ಬಾಳಿ ಬದುಕಬೇಕು ಪಾಪ ಹುಡುಗ, 32 ವರ್ಷದ ಹುಡುಗ ಆ ಲೈಟ್ ಕಂಬದಲ್ಲೇ ಕರೆಂಟ್ ಹೊಡೆದು ವಿದ್ಯುತ್ ಪ್ರವಹಿಸಿ ಪಾಪ ಜೀವಂತ್ಯವನ್ನು ಕಂಡಿದ್ದಾರೆ ಬೆಳ್ತಂಗಡಿಯಲ್ಲಿ. ಭಾಳಷ್ಟು ದುರಂತ ಸಂಗತಿ ಇದು. ಇಂತಹ ಅದೆಷ್ಟೋ ಘಟನೆಗಳು ಇವತ್ತಿನ ದಿನ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ನಡೆದಿದೆ. ಇನ್ನೊಂದು ಕಡೆ ಡೆಂಗ್ಯೂಗೆ, ಈ ಮಳೆಗಾಲದಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳು, ಡೆಂಗ್ಯೂ, ಮಲೇರಿಯಾ, ಡೆಂಗ್ಯೂಗೂ ಕೂಡ ಬಾಲಕ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಹಾಗಿದ್ದಾಗ ಮಳೆಗಾಲ ಅಂತ ಬಂದಾಗ ಮಳೆ ಬರುತ್ತೆ, ಇದು ಖುಷಿಯ ಸಂಗತಿ ಮಾತ್ರ ಅಲ್ಲ, ಇವೆಲ್ಲದರ ಜೊತೆಗೆ ಆಸ್ತಿ ಪಾಸ್ತಿ, ಜನಜೀವನ ಅಸ್ತವ್ಯಸ್ತ, ಜೀವಹಾನಿಯೂ ಕೂಡ ಆಗುತ್ತೆ. ಯಾಕಾಗುತ್ತೆ ಬಂದಾಗ ಮನುಷ್ಯನ ಸ್ವಾರ್ಥದಿಂದ ಆಗುತ್ತೆ. ಸೊ ಹಾಗಿದ್ದಾಗ ಪ್ರಕೃತಿ ಮುನಿಸಿಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ನಾವು ನೋಡ್ಕೊಂಡಿದ್ದೀವಿ, ಗೊತ್ತಿದೆ. ಪ್ರತಿ ವರ್ಷ ನಮ್ಗಳಿಗೆ ಇದು ರಿಪೀಟ್ ಆಗುತ್ತೆ. ಆದರೆ ಮನುಷ್ಯ ಯಾವಾಗ ಬುದ್ಧಿ ಕಲಿತಾನೆ ಗೊತ್ತಿಲ್ಲ. ಅದೇನೇ ಇರಲಿ, ಪಾಪ ಮೊಂಟೆ ಪದವಿನ ಆ ಕುಟುಂಬ, ಆ ತಾಯಿಗೆ ಆ ಮಕ್ಕಳನ್ನು
ಕಳೆದುಕೊಂಡಂತಹ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ. ದೇವರು ಆ ಮಕ್ಕಳನ್ನು ಕಾಪಾಡಲಿಲ್ಲ, ಪುಟ್ಟ ಒಂದು ಮಗುವನ್ನಾದರೂ ಕೂಡ ಉಳಿಸಿಕೊಡಲಿಲ್ಲ ಆ ದೇವರು. ಆದರೆ ಆ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಆ ತಾಯಿಗೆ, ಜೊತೆಗೆ ಆ ಒಂದು ಕುಟುಂಬಕ್ಕೆ ಕೊಡಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಆ ಪುಟ್ಟ ಮಕ್ಕಳು, ಅವರ ಆತ್ಮಕ್ಕೆ ಸದ್ಗತಿಯಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಇನ್ನೊಂದು ಕಡೆ ಬೆಳ್ಮ ಗ್ರಾಮದಲ್ಲಿ ನಡೆದಿರುವಂತಹ ನೈಮಾ ಅನ್ನುವಂತಹ ಬಾಲಕಿ, 10 ವರ್ಷದ ಪುಟ್ಟ ಬಾಲಕಿ, ನಮ್ಗಳ ಸ್ವಾರ್ಥದಿಂದ ಬೇಜವಾಬ್ದಾರಿಯಿಂದ ಪಾಪ ಆ ಬಾಲಕಿ ಜೀವಂತ್ಯವನ್ನು ಕಂಡಿದ್ದಾರೆ. ಆ ಬಾಲಕಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ದೇವರಲ್ಲಿ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಜೊತೆಗೆ ಆ ಇಡೀ ಕುಟುಂಬಕ್ಕೆ ಆ ಬಾಲಕಿಯ ಜೀವಂತ್ಯವನ್ನು ಕಂಡಿದ್ದಾರೆ. ಆ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ. ಜೊತೆಗೆ ಆ ಒಂದು ಬಾಲಕಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋಂಥದ್ದು ದೇವರಲ್ಲಿ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಕೊನೆಯದಾಗಿ ನಾವು ಮಾಡುವಂಥದ್ದು ನಮ್ಮ ಕೈಯಲ್ಲಿ ಆಗುವಂಥದ್ದು ಇಷ್ಟೇ ಬಹುಶಃ. ಆದರೆ ನಮ್ಮ ಕೈಯಲ್ಲಿ ಆಗುತ್ತೆ, ಪ್ರಕೃತಿ ಮುನಿಸದ ರೀತಿಯಲ್ಲಿ ಪ್ರಕೃತಿಯನ್ನು ಚೆನ್ನಾಗಿ ನಾವು ನೋಡ್ಕೊಳ್ಬೇಕು. ಅದೊಂದು ಆಗ್ತಾ ಇದ್ದರೆ ಮುಂದಿನ ಪೀಳಿಗೆಯನ್ನು ಕೂಡ ನಾವು ಸುರಕ್ಷಿತವಾಗಿ ನೋಡ್ಕೊಳ್ಬೋದು. ಇಲ್ಲದಿದ್ದರೆ ನಾವು ಮಾಡುವ ಪಾಪದಿಂದ, ನಾವು ಮಾಡುವ ಬೇಜವಾಬ್ದಾರಿಯಿಂದ, ನಾವು ಮಾಡುವ ಸ್ವಾರ್ಥದಿಂದ ಪುಟ್ಟ ಮಕ್ಕಳು, ಏನೂ ಅರಿಯದಂತಹ ಪುಟ್ಟ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಇದು ದುರಂತ, ಇದು ಆಗಬಾರ್ದು. ಮಳೆ ಬಂದಾಗ ಮಾತ್ರ ಇದು ಸುದ್ದಿ ಆಗುತ್ತೆ. ಆದರೆ ಮನುಷ್ಯ ಯಾವಾಗ ಬುದ್ಧಿ ಕಲಿತಾನೆ ಗೊತ್ತಿಲ್ಲ. ಬುದ್ಧಿ ಕಲಿಬೇಕು. ಬುದ್ಧಿ ಕಲೀಲೆ ಅಂತ ಬಂದಾಗ ಪ್ರತಿ ಬಾರಿ ಕೂಡ ಪ್ರಕೃತಿ ನಮಗೆ ಬುದ್ಧಿಯನ್ನು ಕಲಿಸುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನೊಂದಿರುವಂತಹ ಕುಟುಂಬದ ಪರವಾಗಿ ನಾವು ನಿಲ್ಲೋಣ. ಅವರಿಗೇನಾದರೂ ಸಹಾಯ ಬೇಕು ಅಂತಾದರೆ ನಾವು ಪ್ರತಿ ಬಾರಿಯೂ ಕೂಡ ಅವ್ರ ಜೊತೆ ಇದ್ದೇ ಇರ್ತೀವಿ. ನಮ್ಮ ಜಿಲ್ಲೆಯ ಜನರು ಕೂಡ ಇರಬೇಕು ಅನ್ನುವಂಥದ್ದು ಕಳಕಳಿಯ ವಿನಂತಿ. ಅವರಿಗೇನಾದರೂ ಸಹಾಯಗಳು ಆಗಬೇಕು ಅಂತ ಬಂದಾಗ ನಾವುಗಳು ಅವ್ರ ಜೊತೆ ಇರಬೇಕು, ಇದ್ದೇ ಇರ್ತೀವಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. Hola,